ಪ್ರಗತಿಪರ ಕೃಷಿಕರು ಮತ್ತು ಯುವ ರೈತರು ಬಯೋಟೆಕ್ನಾಲಜಿ ಮಾಡಿ ನಂತರ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡಂಥ ರೈತರು. ಸಾಕಷ್ಟು ಬೇರೆ ಬೇರೆ ಎಲ್ಲ ತೋಟಗಾರಿಕೆ ಬೆಳೆಗಳು ಅವರಲ್ಲಿ ಅಡಿಕೆ, ಕಾಳುಮೆಣಸು, ರಬ್ಬರ್ ಹೀಗೆ ಎಲ್ಲ ಕೃಷಿಗಳಿದವು. ಬಹಳ ಮುಖ್ಯವಾಗಿ ಅವರು ಈ ಡ್ರಿಪ್ ಇರಿಗೇಷನ್ ಅಥವಾ ನೀರನ್ನು ಸಮರ್ಪಕವೇ ಬಳಕೆ ಮಾಡೋದ್ರ ಬಗ್ಗೆ, ಡ್ರಿಪ್ಪನ್ನು, ನಮಗೆ ಡ್ರಿಪ್ಪು ಎಲ್ಲರಿಗೂ ಸಾಮಾನ್ಯವಾಗಿ ಈ ಭಾಗದಲ್ಲಿ ಗೊತ್ತಿದೆ, ಆ ಡ್ರಿಪ್ಪನ್ನು ಹೇಗೆ ಆಟೋಮೇಷನ್ ಮಾಡ್ತಕ್ಕಂಥದ್ದು, ಸ್ವಯಂ ಚಾಲಿತವಾಗಿ ನಿಗದಿಪಡಿಸಿದ ಪ್ರಮಾಣದಲ್ಲಿ ನೀರು ಪ್ರತಿಯೊಂದು ಗಿಡಕ್ಕೆ ಹೋಗ್ತಕ್ಕಂಥದ್ದು, ಮತ್ತು ಆ ನೀರಿನ ಮುಖಾಂತರ ರಸಾವರಿ ಅಂತ ಹೇಳ್ತೀವಿ, ರಸಗೊಬ್ಬರಗಳನ್ನು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೇಗೆ ನಾವು ಕೊಡ್ಬೋದು. ಮತ್ತು ಇತ್ತೀಚೆಗೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಹಳ ಕೇಳ್ತಾ ಇದ್ದೀರಿ. ಎಲ್ಲ ಕಡೆಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಕನ್ನಡದಲ್ಲಿ ಅದನ್ನು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೇವೆ. ಸ್ವಯಂ ಚಾಲಿತವಾಗಿ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ನೀರನ್ನು ಗಿಡಗಳಿಗೆ ನೀರುಣಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಅದ್ಭುತವಾದಂಥ ಒಂದು ಮಾಡಿದ್ದಾರೆ ನಮ್ಮ ಊರಿನ ರೈತರು, ನಮ್ಮ ಭಾಗದವರು. ಇಲ್ಲೇ ಪೆರವಾಯಿಯ ಶ್ರೀ ಪಲ್ಲತಡಕ ಅನಂತ ರಾಮಕೃಷ್ಣ ಅನ್ನೋರು ಅವರ ತೋಟದ ಭಾವಚಿತ್ರಗಳನ್ನು ಅಥವಾ PPT ಮುಖಾಂತರ ನಿಮಗೆ ಪ್ರಸ್ತುತಪಡಿಸ್ತಾ ಅವರು ನಮಗೆ ಈಗ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ದಯವಿಟ್ಟು ತಮ್ಮ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿ ನಂತರ ಒಂದು 20ರಿಂದ 25 ನಿಮಿಷ ಅವರು ಮಾತಾಡ್ತಾರೆ. ನಂತರ ತಮ್ಮ ಪ್ರಶ್ನೆಗಳೇನಿದ್ರೂ ಕೂಡ ನೀರಾವರಿಗೆ ಸಂಬಂಧಪಟ್ಟಂತೆ ತಾವು ಕೇಳ್ಬೋದು. ಈಗ ಅನಂತರಾಮ ಪಲ್ಲತಕ್ ಬನ್ನಿ ಸರ್. ಕೃಷಿ ವಿಜ್ಞಾನಿಗಳೇ ಹಾಗೂ ಎಲ್ಲ ಪ್ರೀತಿಯ ಕೃಷಿ ಮಿತ್ರರಿಗೆ ನಮಸ್ಕಾರಗಳು. ಡಾಕ್ಟರ್ CPCRA ಡಾಕ್ಟರ್ ನಾಗರಾಜ್ ಸರ್ ಮತ್ತು ಬಲ್ನಾಡು ಸುರೇಶನ್ ಅವರು ಆಲ್ರೆಡಿ ಅಡಿಕೆ ಮತ್ತು ಕಾಳುಮೆಣಸಿನ ಬಗ್ಗೆ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇರಿಗೇಷನ್ ಮತ್ತು ಧೂಪದಲ್ಲಿ ಕಾಳುಮೆಣಸು ಅದರ ಬಗ್ಗೆ ಈಗ ನನ್ನ ತೋಟದಲ್ಲಿ ಯಾವ ಥರ ಅಳವಡಿಸಿದ್ದೇನೆ ಅದರ ಬಗ್ಗೆ ಈಗ ಮಾತಾಡ್ತೇನೆ. ನನ್ನ ಹೆಸರು ಅನಂತರಾಮಕೃಷ್ಣ ಅಂತ. ನಾನು ಪೆರುವಾಯಿ ಗ್ರಾಮದ ಪಳ್ಳತರ್ಕ ಎಂಬಲ್ಲಿ ಕೃಷಿ ಮಾಡ್ತಾ ಇದ್ದೇನೆ. 2008ನೇ ಇಸವಿಯಿಂದ ಮಾಡ್ತಾ ಇದ್ದೇನೆ. ನನ್ನಲ್ಲಿ ಒಂದು 24 ಎಕರೆಯಲ್ಲಿ ಅಡಿಕೆ ತೋಟ ಇದೆ, ಒಂದು 15 ಎಕರೆಯಲ್ಲಿ ಧೂಪದಲ್ಲಿ ಕಾಳುಮೆಣಸನ್ನು ಹಾಕಿದ್ದೇನೆ, ಒಂದು 9 ಎಕರೆಯಲ್ಲಿ ರಬ್ಬರ್ ಇದೆ. ಸೊ ಎಲ್ಲ ಇರಿಗೇಷನ್ನು ನಾವು ಫುಲ್ಲಿ ಆಟೋಮೇಟೆಡ್ ಇರಿಗೇಷನ್ಲಿ ಮಾಡ್ತಾಯಿದ್ದೆ. ನಾನು ಸಾಧಾರಣ 10 ವರ್ಷ ಮೊದಲು ನಾನು ಆಟೋಮೇಷನನ್ನು ಓನಾಗಿ ನನ್ನ ತೋಟಕ್ಕೆ ಅಳವಡಿಸಿದ್ದೇನೆ. ಅದು ಸಿಂಪಲ್ ಆಟೋಮೇಷನ್ ಇತ್ತು. ಏನು ಕಂಟ್ರೋಲರ್ ಅಥವಾ ಸೊಲನೈಡ್ ವಾಲ್ ಹಾಕಿ ಸಿಂಪಲ್ಲಾಗಿ ಆಟೋಮೇಷನ್ ಮಾಡಿದೆ. ಈಗ ಕಳೆದ ವರ್ಷ ಅದು ಫುಲ್ಲಿ ಬೇಸ್ಡ್ ಆಟೋಮೇಟೆಡ್ ಇರಿಗೇಷನ್ ಮತ್ತು ಫರ್ಟಿಗೇಷನನ್ನು ಕಳೆದ ವರ್ಷದಿಂದ 1 ವರ್ಷದಿಂದ ಮೊದಲು ಅಳವಡಿಸಿದ್ದೇನೆ. ಈಗ ಅಡಿಕೆ ಮತ್ತು ಕಾಳುಮೆಣಸು ತೋಟಗಳ ಇದನ್ನು ನಾನು ಹೆಚ್ಚು ಮಾತಾಡಲ್ಲ, ಬೇಗ ಇದನ್ನು ಸ್ಲೈಡ್ಸನ್ನು ಮುಂದುವರಿಸ್ತೇನೆ. ನಮಗೆ ಯಾವುದೆಲ್ಲ ಕೆಲಸ ಬರ್ತದೆ, ಒಂದು ನೀರಾವರಿ ಮತ್ತು ಫರ್ಟಿಲೈಸರ್ ಮತ್ತು ಮೆನ್ಯೂರ್ ಅಪ್ಲಿಕೇಶನ್. ಅದರ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಡೀಟೇಲ್ ಆಗಿ ಅದರ ಬಗ್ಗೆ ಹೇಳ್ತೇನೆ. ಕ್ರಾಪ್ ಪ್ರೊಟೆಕ್ಷನ್ಗೆ ಬಂದಾಗ ನಾವು ಈಗ ಆಲ್ರೆಡಿ ನಾನು 8 ವರ್ಷದಿಂದ ಏನು ಕ್ರಾಪ್ ಪ್ರೊಟೆಕ್ಷನ್ ಅಂದರೆ ನಮಗೆ ಬೇಸಿಗೆಯಲ್ಲಿ ಅಡಿಕೆ ಸಿಂಗಾರಗಳನ್ನು ಉಳಿಸುವುದು ಮತ್ತು ಮಳೆಗಾಲದಲ್ಲಿ ಸ್ಪ್ರೇಯನ್ನು ಮಾಡೋದು, ಕಾರ್ಬನ್ ಫೈಬರ್ ರೋಟಿಯನ್ನು 8 ವರ್ಷದಿಂದ ಹಾರ್ವೆಸ್ಟ್ ಮತ್ತು ಇದು ಯಾವುದು ಅಡಿಕೆ ಕೊಯ್ಲಿಗೆ ಯೂಸ್ ಮಾಡ್ತಾ ಇದ್ದೇವೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಈಗ ತುಂಬ ಅಡಿಕೆ ಇದು ಮತ್ತು ಕಾಳುಮೆಣಸಿಗೆ ನಾವು ಪವರ್ ಸ್ಪ್ರೇಯರ್ ಮುಖಾಂತರ ಇಟಾಲಿಯನ್ ಗನ್ನಲ್ಲಿ ಸ್ಪ್ರೇಯನ್ನು ಮಳೆಗಾಲದಲ್ಲಿ ಕೊಳೆ ರೋಗಕ್ಕೆ ಅಳವಡಿಸಿದ್ದೇವೆ. ಮತ್ತು ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ಗೆ ಜೀಪ್ ಬೇಸ್ಡ್ ಟ್ರಾಲಿಯನ್ನು ಯೂಸ್ ಮಾಡ್ತಾ ಇದ್ದೇವೆ. ಈಗ ತುಂಬ ಟ್ರಾನ್ಸ್ಪೋರ್ಟೇಷನ್ಗೆ ಕೈಗಾಡಿಗಳಿರ್ಬೋದು, ಮತ್ತು ಮೋಟ್ರ್ ಬೇಸ್ಡ್ ಗಾಡಿಗಳಿರ್ಬೋದು, ಬೆಲ್ಟ್ ಟೈಪ್ ಸಿಸ್ಟಮ್ ಗಾಡಿಗಳಿರ್ಬೋದು, ತುಂಬ ಗಾಡಿಗಳು ಬಂದಿವೆ. ಮತ್ತು ಪೋಸ್ಟ್ ಹಾರ್ವೆಸ್ಟ್ ಪದ್ಧತಿಯಲ್ಲಿ ನಿಮಗೆ ಕಾಳುಮೆಣಸು ಹಾರ್ವೆಸ್ಟ್ ಮಾಡಿದ ನಂತರ ನಿಮಗೆ ಸಪರೇಷನ್ ಡ್ರೈಯಿಂಗ್ ಕ್ಲೀನಿಂಗ್, ನಿಮಗೆ ಅಡಿಕೆ ಮತ್ತು ಕಾಳುಮೆಣಸು ಹಾಡಿ ಮತ್ತು ಈಗ ಮಳೆಯ ಸಮಸ್ಯೆಗಳು ಬರ್ತವೆ. ನಾವು ಸೋಲಾರ್ ಡ್ರೈಯರ್ನ ಯೂಸ್ ಮಾಡ್ತೇವೆ. ಡಿಸೆಂಬರ್ ತನಕ ಮಳೆ ಬಂದ ಕೂಡಲೇ ನಮಗೆ ಒಣಗಿಸುವುದು ಭಾಳ ಸಮಸ್ಯೆಯಾಗಿದೆ. ಅದಕ್ಕೆ ನಾವು ಸೋಲಾರ್ ಡ್ರೈಯರ್ನ ಯೂಸ್ ಮಾಡ್ತೇವೆ. ಮತ್ತು ಡ್ರೈಯಿಂಗ್ ನಮಗೆ ಅಡಿಕೆ ಒಂದು 60 ಡೇಸ್ ಇನಿಷಿಯಲ್ ಆಗಿ ನಮಗೆ ಒಂದು 60 ದಿವಸ ಒಣಗಬೇಕಾಗುತ್ತೆ ಚಳಿಗಾಲದಲ್ಲಿ. ಮತ್ತು ಬೇಸಿಗೆ ಬಂದಾಗ 45 ದಿವಸ 35 ದಿವಸ ಕಟ್ಟಿಂಗ್ ಮೇಲೆ ನಾವು ಎಷ್ಟು ಮಾಯಿಶ್ಚರ್ ಇದೆ ಅಂತ ನೋಡಿಕೊಂಡು ಅದನ್ನು ಎಷ್ಟು ಡ್ರೈ ಆಗಿದೆ ಅಂತ ನೋಡ್ತೇವೆ ಅಡಿಕೆ ಕಟ್ ಮಾಡಿ. ಇದು ನಿಮಗೆ ಕಾಳುಮೆಣಸಿಗೆ ಬಂದಾಗ ನಮಗೆ ಅದಕ್ಕೆ ಮಾಯಿಶ್ಚರ್ ಮೀಟರ್ ಅಂತ ಬರುತ್ತೆ. ಅದರ ಮುಖಾಂತರ 11 ಏನು ರೀಡಿಂಗ್ ಬರುವ ಹಾಗೆ ಅದರಲ್ಲಿ ನಾವು ಏನು ಡ್ರೈಯಿಂಗ್, ಯಾಕೆಂದರೆ ನಮಗೆ ಎಷ್ಟು ಸರಿಯಾಗಿ ನಾವು ಡ್ರೈ ಮಾಡದಿದ್ದರೆ ಅದನ್ನು ಸ್ಟಾಕ್ ಮಾಡಲಿಕ್ಕಾಗಲ್ಲ ಅಥವಾ ಮಾರುಕಟ್ಟೆಯಲ್ಲಿ ನಮಗೆ ಒಳ್ಳೆಯ ದರ ಸಿಗುವುದಿಲ್ಲ, ಅಥವಾ ಅದು ಒಂದೇ ವರ್ಷದ ಮೊದಲೇ ಹಾಳಾಗಿ ಹೋಗುತ್ತೆ ಕೀಟಗಳ ಸಮಸ್ಯೆಯಿಂದಾಗಿ. ಸೊ ಇದು ನಾವು ನಾನೀಗ ರೀಸೆಂಟಾಗಿ ಮಾಡಿದ ಕೆರೆ, ಇದು ಇಂಥ ಕೆರೆಗಳು ನನ್ನ ಹತ್ರ ಒಂದು 5 ಇದೆ, ನೀರನ್ನು ಇಂಗಿಸಲಿಕ್ಕೆ ಮಾಡಿದ್ದೇವೆ. ಮತ್ತು ಇದು ಜೀಪಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡೋದು, ಕಾರ್ಬನ್ ಫೈಬರ್ ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದೇ, ಇದರಲ್ಲಿ ಏನು ವಿಶೇಷ ಇಲ್ಲ. ಸೋಲಾರ್ ಡ್ರೈಯರ್ ಇದೆ.
ಮತ್ತು ಇದು ಕಾಳುಮೆಣಸಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ ನಂತರ ಡಿಕಾನಿಂಗ್ ಅಂತ ಮೆಷಿನ್ ಇದೆ. ಅದು ನಮ್ಮ ಹತ್ರ ಮೊದಲು ಸಣ್ಣ ಮೆಷಿನ್ ಇತ್ತು. ಈಗ 1 ಗಂಟೆಗೆ 1,000 kg ಬಿಡಿಸುವ ಕಾಳುಮೆಣಸು ಯಂತ್ರ ಇದೆ. 1,400 kg ತನಕ ಆಗುತ್ತೆ. ಮತ್ತು ಅದನ್ನು ಹರಡಿ ಮತ್ತು ಸೊಲರೈಸೇಷನನ್ನು ಮಾಡ್ತೇವೆ. ಇದು ಸೊಲರೈಸೇಷನ್ ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ಸು. ಇದರಲ್ಲಿ ನಮಗೆ ಕಾಳುಮೆಣಸಿನ ಏನು ಕಲರ್ ಅಂತ ಹೇಳ್ತೇವೆ ಅದು ಕಪ್ಪಾಗಿ ಬರುತ್ತೆ. ಮತ್ತು ಅದರಲ್ಲಿ ನಾವು ಸ್ಪ್ರೇ ಮಾಡಿದ ಎನಿ ಕಾಂಟ್ಯಾಕ್ಟ್ ಬೋರ್ಡು ಇರ್ಬೋದು, ಏನಾದರೂ ಕೆಮಿಕಲ್ಸ್ ಇದ್ದರೆ ಅದು ಹೊರಗೆ ಹೋಗುತ್ತೆ. ಮಾರುಕಟ್ಟೆಯಲ್ಲಿ ಉತ್ತಮ ದರ ಸಿಗಲಿಕ್ಕೆ ಇದೊಂದು ಸೋಲರೈಸೇಷನ್ ಪ್ರೋಸೆಸ್ ರೈತರು ಮಾಡ್ಬೋದು. ಏನಿಲ್ಲ, ಹರಗಿ ಅದಕ್ಕೆ ಕಾಳುಮೆಣಸನ್ನು ಹಾರ್ವೆಸ್ಟ್ ಮಾಡಿದ ನಂತರ ಡಿಕಾನಿ ಮಿಷಿನ್ ಮುತ್ತರ ಸಪರೇಟ್ ಮಾಡಿದ ನಂತರ ಅದನ್ನು ವೀಡ್ ಮ್ಯಾಟಲ್ಲಿ ಹರಡಿದ ನಂತರ ಒಂದು ದಿವಸ ನಾವು ಪ್ಲಾಸ್ಟಿಕ್ ಶೀಟನ್ನು ಹಾಕಿಡ್ತೇವೆ, ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಶೀಟನ್ನು. ಅದು ಅದರ ಬಿಸಿಗೆ ಟೆಂಪರೇಚರ್ ರೈಸ್ ಆಗಿ ಅದರಲ್ಲಿದ್ದ ಏನು ನೀರೆಲ್ಲ ಹೊರಗೆ ಹೋಗಿ ಕಪ್ಪಾಗುತ್ತೆ. ಮತ್ತು ನಾವು ಮಾಯಿಶ್ಚರನ್ನು ಮೆಜರ್ ಮಾಡಲಿಕ್ಕೆ ಈಗ ಡಿಜಿಟಲ್ ಮಾಯಿಶ್ಚರ್ ಮೀಟರ್ ಅಂತ ಬರುತ್ತೆ. ಯಾಕೆಂದರೆ ನಾವು ಈಗ ಮಾಯಿಶ್ಚರನ್ನು ನೋಡುವಾಗ ಕೆಲವು ದಿವಸ ಮೋಡ ಇರುತ್ತೆ. ಯೂಶ್ವಲಿ ಕಾಳುಮೆಣಸು ಡ್ರೈಯಿಂಗ್ 5 ದಿವಸ ಅಂತ ಲೆಕ್ಕ. ಬಟ್ ಈಗ ಮೋಡ ಬಂತು ಅಂದರೆ 7 ದಿವಸ ಹೋಗುತ್ತೆ. ನಮಗೆ ಕಣ್ಣಂದಾಜಲ್ಲಿ ಗೊತ್ತಾಗಲ್ಲ ಈಗಿನ ವೆದರ್ ಚೇಂಜಸ್ಸಿಂದಾಗಿ. ಸೊ ನಾವು ಮಾಯಿಶ್ಚರ್ ಮೀಟ್ರಲ್ಲಿ ಇಟ್ಟು 11% ಬರುವವರೆಗೆ ಅದನ್ನು ನೋಡ್ತೇವೆ. ಮತ್ತು ಮಾಡಿದ ನಂತರ ಧೂಳು ತೆಗಿಲಿಕ್ಕೆ ನಮ್ಮ ಹತ್ರ ಯಾವುದು ಈ ಮೆಷಿನ್ ಇದೆ. ಅದರಿಂದ ಸಿಂಪಲ್ ಸಿಸ್ಟಮ್ ಫ್ಯಾನ್ ಬೇಸ್ಡಲ್ಲಿ ಅದರಲ್ಲಿದ್ದ ಡಸ್ಟನ್ನು ಹೊರಗೆ ತೆಗೆದಿದೆ. ಈಗ ಕಂಪ್ಲೀಟಾಗಿ ನಮಗೆ ಕಾಳುಮೆಣಸಿನ ಏನು ಕೊಯ್ಲಿನ ನಂತರ ಏನು ಸಪರೇಷನ್ ಆಗಿದೆ ತುಂಬ ಈಸಿ ಆಗಿದೆ. ಈಗಿನ ಕಾಲದಲ್ಲಿ ತುಂಬ ಲೇಬರ್ನ ಅಗತ್ಯ ಬರುವುದಿಲ್ಲ ಇದರಲ್ಲಿ. ಮತ್ತು ನೀರು ಎಷ್ಟು ಬೇಕು ಎನ್ನುವುದಕ್ಕೆ ಆಧಾರ. ಈಗ ಇವತ್ತಿನ ಟಾಪಿಕಲ್ಲಿ ನೀರು ಒಂದು ಬೆಳೆಗೆ ಎಷ್ಟು ಬೇಕು ಅಂತ ನಿರ್ಧಾರ. ನೀರಿನ ನಮ್ಮ ಮಣ್ಣು ಯಾವ ಥರ ಇದೆ ಅಂತ. ನಮ್ಮ ಮಣ್ಣಲ್ಲಿ ಸ್ಯಾಂಡ್ ಸಾಯಿಲ್ ಇದೆ, ಅಂದರೆ ಮರಳು ಮಣ್ಣ ಅಥವಾ ಜೇಡಿ ಮಣ್ಣ ಅಥವಾ ಲೋಮಿ ಸಾಯಿಲ್ ಅಂದರೆ ಫರ್ಟೈಲ್ ಬ್ಲ್ಯಾಕ್ ಸಾಯಿಲ್ ಅಂತ ಹೇಳ್ತೇವೆ, ಫರ್ಟೈಲ್ ಸಾಯಿಲ್. ಈಗ ನಿಮಗೆ ಮರಳು ಮಣ್ಣಿದ್ದರೆ ನೀರಿನ ಅಗತ್ಯ ಫ್ರೀಕ್ವೆಂಟ್ ಆಗಿರುತ್ತೆ. ಅಂದರೆ ನೀರು ಬೇಗ ಕೆಳಗೆ ಹೋಗುತ್ತೆ, ಬಸಿದು ಹೋಗುತ್ತೆ. ನೀವು ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ತುಂಬ ಟೈಮ್ ಕೊಡಬೇಕಾಗುತ್ತೆ. ನಿಮಗೆ ಲೋಮಿ ಸಾಯಿಲ್ ಆದರೆ ನೀರಿನ ಅಗತ್ಯ ನಿಮಗೆ ಕಮ್ಮಿ ಇರುತ್ತೆ ಮತ್ತು ಒಳ್ಳೆಯ ಗಾಳಿ ಅಡಿಕೆ ಇರುತ್ತೆ. ಸೊ ಅದು ಒಂದು ಬೆಳೆಗೆ ಒಳ್ಳೆಯ ಮಣ್ಣು, ಫಲವತ್ತಾದ ಮಣ್ಣು ಅಂತಂದರೆ ರಿಚ್ ಇನ್ ಆರ್ಗ್ಯಾನಿಕ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ನಿಮಗೆ ಕ್ಲೇ ಸಾಯಿಲ್ ಅಂದರೆ ನಿಮಗೆ ಆಲ್ರೆಡಿ ಜೇಡಿ ಮಣ್ಣು ಅಂತ ಹೇಳ್ತೇವೆ. ಜೇಡಿ ಮಣ್ಣಲ್ಲಿ ನೀರು ಅದು ಹಿಡಿದಿಟ್ಟುಕೊಂಡೇ ಇರುತ್ತೆ, ಬಟ್ ಎರೇಷನ್ ಇರೋಲ್ಲ. ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಗಾಳಿ ಸಿಗದೆ ಬೇರುಗಳಿಗೆ. ಸೊ ಇದರ ಮೇಲೆ ನೀರಿನ ಒಂದು ಗಿಡಗಳಿಗೆ ನೀರು ಎಷ್ಟು ಬೇಕು ಅಂತ ನಿರ್ಧರಿಸ್ಬೋದು. ಮತ್ತೊಂದು ಫ್ಯಾಕ್ಟರ್ ಕ್ಲೈಮೇಟ್. ಈಗ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೈ ಹ್ಯುಮಿಡಿಟಿ ಕ್ಲೈಮೇಟು. ಈ ಹ್ಯುಮಿಡಿಟಿಯಲ್ಲಿ ಹೈ ಇದ್ದಾಗೆ ನಿಮಗೆ ನೀರಿನ ಅಗತ್ಯ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮಗೆ ಮಾಡ್ರೇಟು ಮತ್ತು ಡ್ರೈ ವೆದರ್ ನೀರಿನ ಅಗತ್ಯ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅದು ಡಿಪೆಂಡ್ ಆನ್ ದ ಟ್ರಾನ್ಸ್ಪಿರೇಷನ್, ಇನ್ನು ಬಾಷ್ಪೀಕರಣ ಅಂತ ಹೇಳ್ತೇವೆ. ಗಿಡಗಳು ಆಹಾರ ಉತ್ಪಾದಿಸುವುದು, ಗಿಡಗಳು ಯಾಕೆ ಆಹಾರ ಉತ್ಪಾದಿಸಿದಂತೆ ಹೇಗೆ ಆಹಾರ ಉತ್ಪಾದಿಸಿದಂತೆ ಅದು ಸೆವರಲ್ ಫ್ಯಾಕ್ಟರ್ ಇರುತ್ತೆ. ಅಂದರೆ ಟೆಂಪರೇಚರು, ಲೈಟ್ ಇಂಟೆನ್ಸಿಟಿ, ವಿಂಡ್ ಸ್ಪೀಡು, ಸಾಯಿಲ್ ಮಿಕ್ಸ್ಚರ್ ಮತ್ತು ಹ್ಯುಮಿಡಿಟಿ. ಈಗ ಟೆಂಪರೇಚರ್ ಅಂತ ತಗೊಂಡ್ರೆ ನಿಮಗೆ ಗಿಡಗಳು ಈಗ ನಮ್ಮಲ್ಲಿ 40 ಡಿಗ್ರಿ ಹೋಗುತ್ತೆ. ಆವಾಗ ಈ ಬಾಷ್ಪೀಕರಣದ ಬಾಷ್ಪೀಕರಣ ಅಂದರೆ ನಿಮಗೆ ಅದನ್ನು ಸಿಂಪಲಾಗಿ ಹೇಳುವುದಾದರೆ ಎಲೆಗಳ ಮುಖಾಂತರ ಗಿಡಗಳು ಲೈಟನ್ನು ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಇದು ತೆಕ್ಕೊಂಡು ನೀರನ್ನು ಹೊರಗೆ ಬಿಡುತ್ತೆ. ಸೊ ಅದು ಟೆಂಪರೇಚರ್ ಮೇಲೆ ಹೋಗುತ್ತೆ. ಟೆಂಪರೇಚರ್ ನಿಮಗೆ ಒಂದು 40-35 ಮೇಲೆ ಹೋದಾಗೆ ಈ ಬಾಷ್ಪೀಕರಣ ಪ್ರೋಸೆಸ್ ಸ್ಲೋ ಆಗುತ್ತೆ. ನಿಮಗೆ ಟೆಂಪರೇಚರು ಒಂದು 25 ಕೆಳಗೆ ಬಂದಾಗೆ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಪುನಃ ಸ್ಲೋ ಡೌನ್ ಆಗುತ್ತೆ. ಒಂದು 25-35 ಡಿಗ್ರಿ ಗಿಡಗಳು ಬಹಳ ಚೆನ್ನಾಗಿ ಆಹಾರವನ್ನು ಉತ್ಪಾದಿಸ್ತದೆ. ಲೈಟ್ ಇಂಟೆನ್ಸಿಟಿ, ಗಿಡ ನಿಮ್ಮ ಯಾವ ಥರ ಇದೆ ನೀರಿನ ರಿಕ್ವೈರ್ಮೆಂಟ್. ಗಿಡ ಶೇಡಲ್ಲಿದ್ದರೆ, ಒಂದು ಮರ ಅದಕ್ಕೆ ಕವರ್ ಆಗಿದ್ದರೆ, ತೆಂಕ ಕಟ್ಟಾಗಿದ್ದರೆ ಗಿಡಗಳ ನೀರಿನ ಅಗತ್ಯ ಕಡಿಮೆ ಆಗುತ್ತೆ. ಪುನಃ ನಿಮಗೆ ಗಿಡ ಓಪನ್ ಕಂಡೀಷನ್ ಇದ್ದರೆ ಪುನಃ ನೀರಿನ ಅಗತ್ಯ ಜಾಸ್ತಿ ಆಗುತ್ತೆ. ವಿಂಡ್ ಸ್ಪೀಡ್ ಅಂದರೆ ತುಂಬ ವೇಗವಾಗಿ ಗಾಳಿ ಬೀಸ್ತಾ ಇದ್ದರೆ ಎಲೆಗಳಿಲ್ದ ನೀರು ಬೇಗವಾಗಿ ಆವಿ ಹೋಗುತ್ತೆ. ಮತ್ತು ಸಾಯಿಲಲ್ಲಿ ಚೆನ್ನಾಗಿ ಮಾಯಿಶ್ಚರ್ ಜಾಸ್ತಿ ಇದ್ದರೆ ಕೂಡ ಅದರ ಫ್ಯಾಕ್ಟರ್ ಇದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಒಂದು ನೀರು ಗಿಡಗಳಿಗೆ ಎಷ್ಟು ಬೇಕು ಅನ್ನೋದು ಅದರ ಎಷ್ಟು ದೊಡ್ಡ ಕೆನಪಿ ಇದೆ. ಅಡಿಕೆ ಮರ ಎಷ್ಟು ದೊಡ್ಡ ಕೆನಪಿ ಇದೆ ಅದರ ಮೇಲೂ ಹೋಗುತ್ತೆ. ಅಡಿಕೆ ಮರದ ಕೆನಪಿ ದೊಡ್ಡದಿಲ್ಲ, ದೊಡ್ಡ ಮರಗಳ ಕೆನಪಿ ದೊಡ್ಡದಿರುತ್ತೆ, ಅದಕ್ಕೆ ನೀರಿನ ಅಗತ್ಯ ಜಾಸ್ತಿ ಇರುತ್ತೆ. ಬಟ್ ಅದರ ರೂಟ್ ಸಿಸ್ಟಮ್ ಆಗಿ 20-30 ಫೀಟ್ ಹೋಗುತ್ತೆ. ಸೊ ಅದರಿಂದ ಹೋಗುತ್ತೆ. ಅಡಿಕೆ ಅಂದರೆ ಒಂದು ಏಕದಳ ಧಾನ್ಯ, 2-3 ಫೀಟು ಬೇರುಗಳಿರುತ್ತೆ. ಸೊ ಬೇಸಿಗೆಗಾಲಲ್ಲಿ ನಮ್ಮ ಸ್ವಾಭಾವಿಕವಾಗಿ ಮಣ್ಣಿನಲ್ಲಿ ನೀರಿನ ಅಂಶ ಕೆಳಗೆ ಹೋಗಿ ಡ್ರೈ ಆಗುವಾಗ ನೀರನ್ನು ನಾವು ಆರ್ಟಿಫಿಷಿಯಲ್ ಆಗಿ ಕೊಡಬೇಕಾಗುತ್ತೆ. ಸೊ ನಾನೀಗ ಡ್ರಿಪ್ ಇರಿಗೇಷನ್ನ ಬಗ್ಗೆ ಹೇಳ್ತೇನೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ನಾನು ಫಾಸ್ಟಾಗಿ ಹೇಳ್ತೇನೆ. ಅಂದರೆ ಡ್ರಿಪ್ ಇರಿಗೇಷನ್ನ ಡಿಸೈನ್ ಮಾಡುವಾಗ ನಮಗೆ ಮೇಯ್ನಾಗಿ ವಾಟರ್ ಸೋರ್ಸು, ನಮ್ಮ ವಾಟರ್ ಸೋರ್ಸು ಈಗ ಒಂದು ಬೋರ್ವೆಲ್ ಆಗಿರ್ಬೋದು ಅಥವಾ ಕೆರೆಯ ಪಂಪ್ ಆಗಿರ್ಬೋದು, ಹೊಳೆಯ ಪಂಪ್ ಆಗಿರ್ಬೋದು, ಎಷ್ಟು
ಅದು ಗಂಟೆಗೆ ಔಟ್ಪುಟ್ಟನ್ನು ಕೊಡುತ್ತೆ. ಅದನ್ನು ಲೆಕ್ಕ ಹಾಕಬೇಕಾಗುತ್ತೆ. ಯಾಕಂದರೆ ನಾವು ಗೇಟ್ ವಾಲ್ ಮುಖಾಂತರ ಹಾಯಿಸ್ತೇವೆ, ಮತ್ತು ಅದು ಕಡಿಮೆ ಆದರೆ ನಮಗೆ ಸಮಸ್ಯೆ ಆಗುತ್ತೆ. ಸೊ ಲೀಟ್ರ್ ಪರ್ ಅವರ್ ಒಂದು ಡ್ರಮ್ಮನ್ನು ಇಟ್ಟು ಒಂದು ಸೆಕೆಂಡ್ ಅಥವಾ 1 ಮಿನಿಟಿಗೆ ಎಷ್ಟು ನೀರನ್ನು ಫಿಲ್ ಮಾಡ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡಿದೆ ಲೀಟ್ರ್ ಪರ್ ಅವರ್ ಸಿಗುತ್ತೆ. ಅದರ ಮೇಲೆ ಡಿಸೈನ್ ಆಗುತ್ತೆ, ಮೇನ್ ಲೈನು ಮತ್ತು ಸಬ್ ಲೈನ್ ಲ್ಯಾಟ್ರಲ್ ಡಿಸೈನ್ಸ್. ಇದು ನೀವು ಡ್ರಿಪ್ ಇರಿಗೇಷನಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಅಂದರೆ ನಿಮ್ಮ ಪಂಪಿನ ನಂತರ ಈ ಪೈಪನ್ನು ನೀವು ಎಷ್ಟು ದೂರ ತಗೊಂಡ್ತೀರಿ, ಎಷ್ಟು ಟರೈನ್ ಇದೆ ಜಾಗ, ಅದರ ಮೇಲೆ. ಈಗ ಒಂದು ಪಂಪಲ್ಲಿ ಒಂದು ಹೆಡ್ ಒಂದು ಸ್ಪೆಸಿಫಿಕ್ ಹೆಡ್ ಇದೆ ಅಂತ ಆದರೆ ನಿಮಗೊಂದು 20,000 ಲೀಟ್ರ್ ಒಂದು 100 ಫೀಟ್ ಗುಡ್ಡದ ಹೈಟಿಗೆ ಕೊಂಡೋಗಬೇಕು. ಒಂದು 100 ಫೀಟ್ 150 ಲಿಂದ ತಗೊಂಡೋಗ್ಬೇಕಾದ್ರೆ ಅದರ ಸೈಜ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಪುರ ಸೈಜ್ ಹಾಕಿದರೆ ಅಷ್ಟು ನೀರು ಮೇಲೆ ಹೋಗಲ್ಲ. ಈವನ್ ಪಂಪಿನ ಹೆಡ್ ಇದ್ದರೂ ಕೂಡ ನಿಮಗೆ ಅದನ್ನು ವೆಲಾಸಿಟಿಲಿ ಅಷ್ಟು ದೂರ ಹೋಗುವಾಗ ಹೆಡ್ ಲಾಸ್ ಆಗುತ್ತೆ. ಸೊ ಅದು ಕ್ಯಾಲ್ಕುಲೇಷನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಬ್ಲೈನ್ ಡಿಸೈನ್ ಟೆಲಿಸ್ಕೋಪಿಗೆ ಆಗಿರುತ್ತೆ. ನೀರು ಗುಡ್ಡದ ಮೇಲೆ ಹೋಗಿ ಮತ್ತು ಟೆಲಿಸ್ಕೋಪ್ ಆಗಿ ಸಪುರವಾಗಿ ನಾವು ಪೈಪನ್ನು ಅಳವಡಿಸಬೇಕಾಗುತ್ತೆ. ಮತ್ತು ಲ್ಯಾಟ್ರಲ್ಲು ಹಾಗೆ, ಲ್ಯಾಟ್ರಲ್ ಲೆವೆಲ್ ಸಬ್ಲೈನಿಂದ ಲ್ಯಾಟ್ರಲ್ಸ್ ಲೆವೆಲ್ ಹೋಗ್ಬೋದು, ಕೆಳಗಿಂದ ಮೇಲೆ ಹೋಗಬಾರ್ದು, ಮೇಲಿಂದ ಕೆಳಗೆ ಬರಬೇಕು. ಯಾಕೆಂದರೆ ಇದನ್ನು ಹೇಳ್ತಾ ಇದ್ದೇನೆ, ಇದು ಫೇಲ್ಯೂರ್ ಆದರೆ ಕಂಪ್ಲೀಟ್ ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ. ಇದೇ ಥರ ನಾವು ಅಳವಡಿಸಬೇಕಾಗುತ್ತೆ. ಇಲ್ಲದಿದ್ದರೆ ಡ್ರಿಪ್ ತೆಗೆದು ಇದಾಗೋದಿಲ್ಲ ಅಂತ ಹೇಳಿ ಬಿಸಾಕ್ತಾರೆ. ಇದನ್ನು ಅಳವಡಿಸುವವರು ತುಂಬ ಕಡಿಮೆ ಇದ್ದಾರೆ. ಮತ್ತು NRE ಮತ್ತು ಕೈನೆಟಿಕ್ ರೋಲ್ ಮತ್ತು PRV. NRE ಅಂದರೆ ನಾನ್ ರಿಟರ್ನ್ ವಾಲ್. ಇದು ಲೆವೆಲ್ ಜಾಗಕ್ಕೆ ಅಷ್ಟೊಂದು ಸಂಬಂಧ ಇರೋಲ್ಲ. ತುಂಬ ಟೆರೈನ್ 100 ಫೀಟು ಅಥವಾ 150 ಫೀಟ್ ಹೈಟ್ ನಿಮಗೆ ಇರುವ ಜಾಗಗಳಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಪೈಪುಗಳು ಒಡೆದು ಹೋಗೋದು. ಸೊ ನೀವು ಅಲ್ಲಲ್ಲಿ NRV ಬಾಲ್ ಟೈಪ್ ನಾನ್ ರಿಟರ್ನ್ ವಾಲ್ಗಳನ್ನು ಹಾಕಬೇಕಾಗುತ್ತೆ. ಏನಂದರೆ ನೀವು ಒಂದು 100 ಫೀಟ್ ಅಥವಾ 150 ಫೀಟ್ ಹೈಟಿಗೆ ಗುಡ್ಡಕ್ಕೆ ನೀವು ನೀರನ್ನು ತೆಕ್ಕೊಂಡೋಗಿ ಪಂಪ್ ಎಲ್ಲಾರು ಸಡನ್ನಾಗಿ ಆಫ್ ಆಯಿತು ಅಂದರೆ ಜರ್ಕ್ ರಿವರ್ಸ್ ಪ್ರೆಷರಲ್ಲಿ ವಾಟರ್ ಬರುವಾಗ ನಿಮ್ಮ ಪೈಪ್ಗಳು ಶೇಕ್ ಆಗಿ ಎಲ್ಲಿ ನೀವು ಗಮ್ಸ್ ಹಾಕಿದರೆ ಅಲ್ಲಿ ಬಿಚ್ಚುತ್ತದೆ. ಅದಕ್ಕೆಲ್ಲ NREs ಬೇಕು. ಮತ್ತು ಕೈನೆಟಿಕ್ ರೋಲ್ ಇದು ವೆರಿ ಇಂಪಾರ್ಟೆಂಟ್. ನೀವು ನಾರ್ಮಲ್ ಆಗಿ ನೀವು ಇರಿಗೇಷನ್ ಮಾಡುವಾಗ ಬಾಲ್ ಟೈಪ್ ಆರ್ವನ್ನು ಹಾಕ್ತಾರೆ. ಬಟ್ ಅದೇನಾಗ್ತದೆ ಅಂದರೆ ಪೈಪ್ ನಿಮಗೆ ಬಾಲ್ ಟೈಪ್ NRE ಹಾಕಿದಾಗ ನಿಮಗೆ ನೀರನ್ನು ಪಂಪನ್ನು ಸ್ಟಾರ್ಟ್ ಮಾಡಿ ಆಗುವಾಗ ನಿಮಗೆ ಏರ್ ಕಂಪ್ಲೀಟ್ ಔಟ್ ಆಗಲ್ಲ ಪೈಪಿಂದ. ಯಾಕೆಂದರೆ ಈ ಬಾಲ್ ಟೈಪ್ ಸಡನ್ನಾಗಿ ವಾಟರ್ ಪ್ರೆಷರಿಗೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಕಂಪ್ಲೀಟ್ ಏರ್ ಹೋಗಲ್ಲ. ಅಷ್ಟಾಗಿ ಏನಂದರೆ ಏರ್ ಕ್ಯಾನ್ ಬಿ ಕಂಪ್ರೆಸ್ಡ್. ಏರು ನಿಮಗೆ ಎಷ್ಟು ಕೂಡ ಕಂಪ್ರೆಸ್ ಆಗ್ಬೋದು, ಕಂಪ್ರೆಸ್ ಆಗಿ ಎಷ್ಟು ಪ್ರೆಷರನ್ನು ಕ್ರಿಯೇಟ್ ಮಾಡ್ಬೋದು, ಬಟ್ ವಾಟರ್ ಕ್ಯಾನಾಟ್ ಬಿ ಕಂಪ್ರೆಸ್ಡ್. ಸೊ ಅದಕ್ಕೆ ಕೈನೆಟಿಕ್ ರೋಲ್ ಬೇಕಾ. ಕೈನೆಟಿಕ್ ರೋಲ್ ಏನಾಗ್ತದೆ, ಕಂಪ್ಲೀಟ್ ಏರ್ ಔಟ್ ಆಗಿ ಲಾಕ್ ಆಗುತ್ತೆ. ಬಾಲ್ ಟೈಪ್ ಇರೋಲ್ಲ, ಅದು ಸಿಸ್ಟಮ್ ಬೇರೆ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಪೈಪ್ ಡ್ಯಾಮೇಜಸ್ ಚಾನ್ಸಸ್ ಕಡಿಮೆ ಇರುತ್ತೆ. ನಿಮ್ಮ ಪೈಪ್ ಒಡೆಯುವುದು, ಲೀಕ್ ಆಗೋದು ಇದು ರೈತರು ಹೆಚ್ಚಾಗಿ ನನಗೆ ತಿಳಿದಾಗ ಇಲ್ಲಿ ಯಾರು ಅಳವಡಿಸುವುದಿಲ್ಲ. ಮತ್ತು PRV ಪ್ರೆಷರ್ ರೆಗ್ಯುಲೇಟ್ ವಾಲು. ಮತ್ತು ನಿಮಗೆ ಡಿಸೈನಲ್ಲಿ ನಿಮಗೆ ಇರಿಗೇಷನ್ ಲೆವೆಲಲ್ಲಿ ನಮ್ಮ ಡ್ರಿಪ್ಪಲ್ಲಿ 1 to 1.5 kg ಬೇಕಾಗುತ್ತೆ. ಸೊ ಅದನ್ನು ನಾವು ಪ್ರೆಷರ್ ರೆಗ್ಯುಲೇಟ್ ವಾಲ್ ಇಲ್ಲ ನಾರ್ಮಲ್ ಬಾಲ್ ಟೈಪ್ ವಾಲ್ ಯೂಸ್ ಮಾಡ್ತೇವೆ. ನಿಮಗೀಗ ಪ್ರೆಷರು ಈಗ ಒಂದು ಫಿಲ್ಟರ್ ಹತ್ರ ಒಂದು 4 kg ಇದ್ದರೆ ಇರಿಗೇಷನ್ 1 to 1.5 ಅನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರೆಷರ್ ರೆಗ್ಯುಲೇಟ್ ವಾಲ್ ಇರ್ತದೆ. ಬಾಲ್ ಟೈಪ್ ನೀವು ಯೂಸ್ ಮಾಡಿದ ಇದು ಗೇಟ್ ವಾಲನ್ನು ಯೂಸ್ ಮಾಡಿದ ಕೂಡಲೇ ನಿಮಗೆ ಈಗ ನೋಡ್ಬೋದು, ಈಗ ನಮಗೆ ನೈಟ್ ಮಾತ್ರ ವೋಲ್ಟೇಜ್ ಇರೋದು. ನೈಟ್ ಬಂದ ಕೂಡಲೇ 420 ವೋಲ್ಟೇಜ್ ಬರುತ್ತೆ. ಬೆಳಿಗ್ಗೆ ಟೈಮಲ್ಲಿ 320ರಿಂದ 350 ವೋಲ್ಟೇಜ್ ಇರುತ್ತೆ. ಬಿಕಾಸ್ ಆಫ್ ವೋಲ್ಟೇಜ್ ವೇರಿಯೇಷನ್ ನಿಮಗೆ ಈಗ ಒಂದು 48,000 ವೋಲ್ಟೇಜ್ ಔಟ್ಪುಟ್ ಪಂಪ್ ಇದ್ದರೆ ಮಾರ್ನಿಂಗ್ ಟೈಮಲ್ಲಿ ಅದು 35,000 ಬರೋದು. ಬಟ್ ಅಷ್ಟು ವೇರಿಯೇಷನ್ ಬರುವಾಗ ಈ ಬಾಲ್ ಟೈಪ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಅದು ಕೆಲವೊಮ್ಮೆ ನೀರೇ ಹೋಗಲ್ಲ. ನೀವು ಜಾಸ್ತಿ ಕಟ್ಟಿದರೆ ನೀರೇ ಹೋಗಲ್ಲ, ಜಾಸ್ತಿ ಓಪನ್ ಮಾಡಿದರೆ ನೀರು ಜಾಸ್ತಿ ಹೋಗುತ್ತೆ. ಸೊ ಪ್ರೆಷರ್ ಕಾಂಪನ್ಸೇಟ್ ಮಾಡಲಿಕ್ಕೆ ಈ ಪ್ರೆಷರ್ ರೆಗ್ಯುಲೇಟ್ ವಾಲ್ ಔಟ್ಪುಟ್ ಈಸ್ ಬೇಸ್ಡ್ ಆನ್ ಪ್ರೆಷರ್ 1.1 ಬಾರ್ ಪ್ರೆಷರನ್ನು ಕೊಡುತ್ತೆ. ನಿಮ್ಮ ಎಂಥ ವೆಲಾಸಿಟಿ ಎಷ್ಟು ಔಟ್ಪುಟ್ ಇದ್ದರೂ ಅದೇ ಪ್ರೆಷರನ್ನು ಕೊಡುತ್ತೆ. ಮತ್ತು ಡ್ರಿಪ್ಪರ್ಸ್ ಬಗ್ಗೆ ಇದೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿದೆ. PC ಡ್ರಿಪ್ಪರ್, ನಾನ್ PC ಇನ್ಲೈನ್ ಅಂತ ಇದೆ. ನಾವು ರಸಾವರಿಯನ್ನು ಕೊಡುವಾಗ PC ಡ್ರಿಪ್ಪರನ್ನು ಯೂಸ್ ಮಾಡಬೇಕಾಗ್ತದೆ. ಲೆವೆಲ್ ಜಾಗ ಇದ್ದರೆ ನಾನ್ PCಯನ್ನು ಯೂಸ್ ಮಾಡ್ಬೋದು. ನಾವು ಕಾನ್ಸ್ಟೆಂಟ್ ಪ್ರೆಷರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ಲೈನ್ ಅಂತ ಇದೆ, ಅದು ಪೈಪಲ್ಲೇ ಇನ್ಸೈಡಲ್ಲಿ ಡ್ರಿಪ್ಪರ್ಸ್ ಇರುತ್ತೆ. ಸೊ ಅದು ಇನ್ಲೈನ್ ಡ್ರಿಪ್ಪರ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಜಿಗ್ಜ್ಯಾಗ್ ಫ್ಲೋ ಇರುತ್ತೆ, ಇದರಲ್ಲಿ ಆನ್ಲೈನಲ್ಲಿ ರೇಡಿಯಲ್ ಫ್ಲೋ ಇರುತ್ತೆ. ಮತ್ತು ಫಿಲ್ಟರ್ಸ್, ನಿಮಗೆ ಫಿಲ್ಟರ್ಸ್ ಯಾಕೆ ಬೇಕು ಅಂದರೆ ಕಸ ಕಡ್ಡಿಗಳು ಅಥವಾ ಆಲ್ಗೆ ಇರ್ಬೋದು, ಮಣ್ಣು ಇರ್ಬೋದು, ಸಿಲ್ಟ್ ಇರ್ಬೋದು, ಅದರನ್ನೆಲ್ಲ ಸಪ್ರೇಟ್ ಮಾಡಲಿಕ್ಕೆ ನಾವು ಗ್ರಾವೆಲ್ ಫಿಲ್ಟರ್ ಮತ್ತು ಡಿಸ್ಕ್ ಫಿಲ್ಟರನ್ನು ಯೂಸ್ ಮಾಡ್ತೇವೆ. ಯಾಕೆ ನಾನು ಫಾಸ್ಟ್ ಹೇಳ್ತಾ ಇದ್ದೇನೆ, ಯಾಕೆಂದರೆ ಇದೆಲ್ಲ ಬೇಸಿಕ್, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ತೋಟದಲ್ಲಿ ಅಳವಡಿಸಿದ್ದಾರೆ. ಡ್ರಿಪ್ ಇರಿಗೇಷನ್ ಬೆನಿಫಿಟ್ ನಿಮಗೆ ಡ್ರಿಪ್ ಇರಿಗೇಷನಲ್ಲಿ ತುಂಬ ಕಡಿಮೆ ನೀರಿದ್ರು ಲಾರ್ಜ್ ಏರಿಯಾವನ್ನು ಕವರ್ ಮಾಡಲಿಕ್ಕಾಗಿ ನೀವು ಪ್ರಾಪರಾಗಿ ಡಿಸೈನ್ ಮಾಡಿದರೆ ಲಾರ್ಜ್ ಏರಿಯಾವನ್ನು ಕವರ್ ಮಾಡಲಿಕ್ಕಾಗುತ್ತೆ. ಮತ್ತು ನ್ಯೂಟ್ರಿಯೆಂಟನ್ನು ರಸವರಿ ಮುಖಾಂತರ ಕೊಡಲಿಕ್ಕಾಗುತ್ತೆ. ಮತ್ತು ಸಾಯಿಲ್ ಇರೋಷನ್ ಆಗಲ್ಲ, ನಿಮಗೆ ವೀಡ್ಸ್ ಕಡಿಮೆ ಬರುತ್ತೆ. ಇಡೀ ತೋಟ ಸ್ಪ್ರಿಂಕ್ಲರ್ ಹಾಕಿದ ಕೂಡಲೇ ಒಂದು ವೀಡಿಂಗ್ 6 times ಇಯರಲ್ಲಿ ಮಾಡಬೇಕಾಗುತ್ತೆ, ಅದು ಕಡಿಮೆ ಆಗುತ್ತೆ. ಮತ್ತು ಆಟೋಮೇಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಡ್ರಿಪ್ ಇರಿಗೇಷನಲ್ಲಿ ಒಂದು ಸತ್ತಿಗೆ ನಿಮಗೆ ಸಾಧಾರಣ ಒಂದು 4 ಎಕರೆ 2 ಎಕರೆ ಡಿಪೆಂಡ್ ಆನ್ ಡ್ರಿಪ್ಪರ್ ಔಟ್ಪುಟ್ ಮೇಲೆ ಅಷ್ಟು ಏರಿಯಾ ಕವರ್ ಮಾಡುವಾಗ ನಿಮಗೆ ಆಟೋಮೇಷನ್ ಕಾಸ್ಟ್ ಮೇಯ್ನ್ ಆಗಿ ವಾಲ್ ಮೇಲೆ ಹೋಗುತ್ತೆ, ಅದು ತುಂಬ ಕಡಿಮೆ ಆಗುತ್ತೆ. ಸ್ಪ್ರಿಂಕ್ಲರಲ್ಲಿ ಆಟೋಮೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ.
ಮತ್ತು ಫರ್ಟಿಗೇಷನಲ್ಲಿ ನಿಮಗೆ ಈ ಗೊಬ್ಬರಗಳನ್ನು ರಸಗೊಬ್ಬರಗಳನ್ನು ನೀರಾವರಿಯ ಮುಖಾಂತರ ಕೊಡುವಾಗ ನಿಮಗೆ ತುಂಬ ಲೇಬರ್ ಸೇವ್ ಆಗುತ್ತೆ. ಲೇಬರು ಅಗತ್ಯವೇ ಬರಲ್ಲ, ನಿಮಗೆ ಟ್ಯಾಂಕಿಗೆ ಫಿಲ್ ಮಾಡಿ ಇಟ್ಟರೆ ಆಯಿತು, ಅದು ಅದರಷ್ಟಕ್ಕೆ ತಾನೇ ತಗೊಳ್ತೆ. ಮತ್ತು ನಿಮಗೆ ನ್ಯೂಟ್ರಿಯೆಂಟ್ ಏನಾದರೂ ಡಿಫಿಷಿಯನ್ಸಿ ಬಂತ, ಲೇಬರ್ ಇಲ್ಲ ಅಂತಾದರೂ ನಿಮಗೆ ಕೊಡಲಿಕ್ಕೆ ಆಗ್ತದೆ. ಸಪೋಸ್ ಈಗ ಮೆಗ್ನೀಷಿಯಮ್ ಡಿಫಿಷಿಯನ್ಸಿ ಬಂತು, ಪೊಟ್ಯಾಶ್ ಡಿಫಿಷಿಯನ್ಸಿ ನಿಮಗೆ ಕಾಣ್ತಾ ಇದೆ ಅಂತಾದರೆ ಅದನ್ನು ಈಸಿಯಲ್ಲಿ ಡ್ರಿಪ್ ಮುಖಾಂತರ ಕೊಟ್ಟು ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ. ಮತ್ತು ತುಂಬ ನೀವು ನಾರ್ಮಲ್ ಆಗಿ ಈಗ ಒಂದು ಪೊಟ್ಯಾಶ್ ಹಾಕ್ತಾ ಇದ್ದೀರಿ ಅಂತ, ಪೊಟ್ಯಾಶ್ 100 ಗ್ರಾಮ್ಸ್ 150 ಗ್ರಾಮ್ಸ್ ಒಂದು ಪೊಟ್ಯಾಶ್ ಒಂದು ಕ್ರಾಪಿಗೆ ಹಾಕಿದೆ ಅಂತಾದರೆ ಒಂದು ಜೋರು ಮಳೆ ಬಂತು ಅಂತ ಇಟ್ಕೊಳ್ಳಿ, 150 ಗ್ರಾಮಲ್ಲಿ ಒಂದು 80 ಗ್ರಾಮ್ ಹೊಳೆಗೆ ಹೋಗಿರುತ್ತೆ, ಎಲ್ಲ ಕೊಚ್ಚಿ ಹೋಗಿರುತ್ತೆ. ಬಟ್ ನಾವು ಡ್ರಿಪ್ಪಲ್ಲಿ ಕೊಡುವಾಗ ಸ್ವಲ್ಪವೇ ಕೊಡಲಿಕ್ಕೆ ಆಗುತ್ತೆ. ನಿಮಗೆ ಅನುಕೂಲ ತಕ್ಕ ಒಂದು ದಿವಸ ಡೈಲಿ ಕೊಡ್ಬೋದು, 7 ದಿವಸ ಕೊಡ್ಬೋದು, 15 ದಿನ ಕೊಡ್ಬೋದು, 30 ದಿನಕ್ಕೆ ಅದನ್ನು ಏನು ಇಯರ್ಲಿ ಎಷ್ಟು ಕೊಡ್ತೀರಿ ಅದನ್ನು ಸ್ಪ್ಲಿಟ್ ಮಾಡಿ ಕೊಡಲಿಕ್ಕೆ ಆಗುತ್ತೆ. ಅದೊಂದು ಮೇಜರ್ ಅಡ್ವಾಂಟೇಜು. ಮತ್ತು ಹಳ್ಳಗಳಿಗೆ ಅಥವಾ ನ್ಯೂಟ್ರಿಯೆಂಟ್ ಹೋಗಿ ಈ ಯಾವುದು ನೀರಿನಲ್ಲಿ ಸೇರಿಕೊಳ್ಳಲ್ಲ, ಸೊ ಎನ್ವೈರ್ಮೆಂಟಲ್ ಕೂಡ ಡ್ಯಾಮೇಜ್ ಆಗಲ್ಲ, ಮತ್ತು ಈಲ್ಡ್ ಕೂಡ ಒಳ್ಳೆ ಇನ್ಕ್ರೀಸ್ ಆಗುತ್ತೆ. ಇದು ನಂದು ಈಗ ಈ ವರ್ಷ ಅಳವಡಿಸಿದಂಥ ಇದು ಕಂಪ್ಲೀಟ್ AI ಬೇಸ್ಡ್ ಆಟೋಮೇಷನ್ ಆ್ಯಂಡ್ ಫರ್ಟಿಗೇಷನ್ ಯೂನಿಟ್. ಇದು ಲೋರಾ ಟೆಕ್ನಾಲಜಿಯ ಮೇಲೆ ವರ್ಕ್ ಆಗುತ್ತೆ. ಇದು ಕರ್ನಾಟಕದಲ್ಲಿ ನಂದು ಫಸ್ಟ್ ಫಾರ್ಮ್ ನಂದು ಲೋರಾ ಮೇಲೆ ಇನ್ಸ್ಟಾಲ್ ಮಾಡಿದ್ದು. ಈಗ ಒಂದು ಟೋಟಲ್ 12 ಇನ್ಸ್ಟಾಲೇಷನ್ ಆಗಿದೆ. ನಾನು 10 ವರ್ಷ ಮೊದಲೇ ಆಟೋಮೇಷನ್ ಮಾಡುವಾಗ ತುಂಬ 1,000 ಜನದಿಂದ ಮೇಲೆ ನಾನು ಫಾರ್ಮನ್ನು ವಿಸಿಟ್ ಮಾಡಿದರು. ಇದು ಈರೆಗೆ ಆವತ್ತೆ ಅಂತ ಹೇಳಿದರು. ಯಾವಾಗ 2014-15ರಲ್ಲಿ ಬಂದವರೆಲ್ಲ ಹಾಗೆ ಹೇಳ್ತಾಯಿದ್ರು. ಈಗ 2025ಕ್ಕೆ ಆಗುವಾಗ ದಕ್ಷಿಣ ಕನ್ನಡದಲ್ಲಿ 1000+ ಆಟೋಮೇಷನ್ ಇದೆ ಫಾರ್ಮಲ್ಲಿ, ಅದರಿಂದಲೂ ಜಾಸ್ತಿ ಇರ್ಬೋದು. ಇದು ಕೂಡ ನನ್ನಂದ ಇನ್ನೊಂದು 10 ವರ್ಷ ಆಗುವಾಗ ಎಲ್ಲರ ಫಾರ್ಮಲ್ಲಿ ಅಗತ್ಯ ಬರ್ಬೋದು ಅಂತ ನನಗೆ ಕಾಣ್ತದೆ. ಇಲ್ಲದಿದ್ದರೆ ಲೇಬರ್ ಏನು ಸೊಲ್ಯೂಷನ್ ಸಿಗಲಿಕ್ಕಿಲ್ಲ ಅಂತ ಕಾಣ್ತದೆ. ಇದು ಲೋರಾ ಅಂದರೆ ಲಾಂಗ್ ರೇಂಜ್ ರೇಡಿಯೋ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ. ನಿಮಗೆ ಒಂದು ಮೊಬೈಲ್ ಟವರ್ ಥರ ಸಣ್ಣ ಟವರ್ ಇರುತ್ತೆ ಲೋರಾ. ಅದರಲ್ಲಿ ಏನಾಗುತ್ತೆ ಅಂದರೆ 8 ಕಿಲೋಮೀಟರ್ ರೇಂಜಲ್ಲಿ ಅದು ಸಿಗ್ನಲನ್ನು ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಯಾವುದೇ ಯೂನಿಟ್. ಈಗ ನಾರ್ಮಲ್ ಆಟೋಮೇಷನ್ ನೀವು ಸಿಂಪಲ್ಲಾಗಿ ಮಾಡ್ತೇನೆ ಅಂತಾದರೆ ನೀವು LNT ಕಂಟ್ರೋಲರ್ ಇರ್ಬೋದು, ಬೇರೆ ಬೇರೆ ಕಂಟ್ರೋಲರ್ಗಳನ್ನು ಯೂಸ್ ಮಾಡ್ತೀರಿ. ಆವಾಗ ಏನಾಗುತ್ತೆ ಅಂದರೆ ಅದು ಪ್ರತಿಯೊಂದಕ್ಕೂ ಮೊಬೈಲ್ ಸಿಮ್ಮನ್ನು ಯೂಸ್ ಮಾಡಬೇಕಾಗುತ್ತೆ. ಯಾವುದೆಲ್ಲ ಫೆಸಿಲಿಟಿ ಇದೆ, ಅದಕ್ಕೆ ಒಂದು 7 ಪಂಪ್ ಇದ್ದರೆ 7 ಪಂಪಿಗೂ ಮೊಬೈಲ್ ಸಿಮ್ ಬೇಕು. ಸೊ ಲೋರಾದಲ್ಲಿ ಆ ಥರ ಬೇಕಾಗಲ್ಲ. ಇದಕ್ಕೊಂದು ಇಂಟರ್ನೆಟ್, ನಮಗೆ ಆ್ಯಪ್ ಎಸ್ಎಸ್ಗೆ ಮಾತ್ರ ಅದು ಬೇಕಾಗುತ್ತೆ. ನೀವು ಎಲ್ಲೇ 8 ಕಿಲೋಮೀಟರ್ ರೇಂಜಲ್ಲಿ ನಿಮ್ಮ ಯೂನಿಟನ್ನು ಹಾಕಿ, ಅಲ್ಲಿಂದ ಅದು ರಿಸೀವ್ ಮತ್ತು ಸೆಂಡಿಂಗ್ ಸಿಗ್ನಲ್. ಯೂನಿಟ್ ಅಂದರೆ ಅದು ವಾಟರ್ ಲೆವೆಲ್ ಕಂಟ್ರೋಲರ್ ಇರ್ಬೋದು, ನಿಮಗೆ ಪಂಪ್ ಕಂಟ್ರೋಲ್ ಅಂತ ಬಂದಾಗ ಪಂಪನ್ನು ಆನ್ ಆಫ್, ಪಂಪ್ ವೋಲ್ಟೇಜ್ ಎಷ್ಟಿದೆ, ಆ್ಯಮ್ಸ್ ಎಷ್ಟಿದೆ, ಯಾವ ಟೈಮಿಗೆ ಕರೆಂಟ್ ಹೋಗಿದೆ, ಏನೇನಾಗ್ತಿದೆ ಎಲ್ಲ ಡೀಟೇಲ್ಸ್ ಅದು ಕೊಡುತ್ತೆ. ವಾಟರ್ ಲೆವೆಲ್ ಕಂಟ್ರೋಲ್ ಅಂದರೆ ನನ್ನ ಹತ್ರ 2 ಟ್ಯಾಂಕ್ ಇದೆ, ಸಿಮೆಂಟ್ ಟ್ಯಾಂಕ್ 2 ಲೀಟ್ರ್ ಟ್ಯಾಂಕ್ ಇದೆ. ಈಗ ನಿಮಗೆ 10 ಫೀಟ್ ಹೈಟ್ ಇದೆ, 30 ಫೀಟ್ ಡಯಾಮೀಟ್ರ್ ಇದೆ, 2 lakhs ಲೀಟ್ರ್ ಟ್ಯಾಂಕ್ ಫಿಲ್ ಆಗುತ್ತೆ. ಅದರ ಮೇಂಟೆನೆನ್ಸ್ ನಮಗೇನಿಲ್ಲ. ಅದರಲ್ಲಿ ನಾವೊಂದು ಪ್ರೋಬನ್ನು ಅಳವಡಿಸಿರ್ತೇವೆ. ಅದರ ಸಿಗ್ನಲ್ ಲೋರದಿಂದ ಈ ಟ್ಯಾಂಕಿಗೆ ಅಲ್ಲೊಂದು ಯೂನಿಟ್ ಇರುತ್ತೆ, 2 ಆ್ಯಂಟೆನಸ್ ಇರುತ್ತೆ, ಸೆಂಡಿಂಗ್ ಆ್ಯಂಡ್ ರಿಸೀವ್ ಬರುತ್ತೆ. ನಿಮಗೆ 6 ಫೀಟ್ ಬರುವಾಗ ನೀವು 6 ಫೀಟ್ ಅಂತಲ್ಲ, ನಿಮ್ಮ ಡಿಸೈರ್ಡ್ ಲೆವೆಲ್ಗೆ ನೀವು ಸೆಟ್ ಮಾಡಿದರೆ 4 ಆಗ್ಬೋದು, 2 ಆಗ್ಬೋದು, ಅದು ಆಟೋಮೆಟಿಕ್ಕಾಗಿ ಪಂಪ್ ಆನ್ ಆಗುತ್ತೆ, ಫುಲ್ ಆಗುವಾಗ ಆಟೋಮೆಟಿಕ್ ಆಫ್ ಆಗುತ್ತೆ. ನಾವು ಏನೂ ಮುಟ್ಲಿಕ್ಕಿಲ್ಲ, ಅದು ಆಟೋಮೆಟಿಕ್ಕಾಗಿ ಆಗ್ತಾನೇ ಇರುತ್ತೆ ಆ ಪ್ರೋಸೆಸ್. ಅಂದರೆ ಟ್ಯಾಂಕ್ ಫಿಲ್ಲಿಂಗು ಮತ್ತು ಎಂಟಿ ಅದು ಆಗ್ತಾನೇ ಇರುತ್ತೆ. ನಿಮಗೆ ಪಂಪು 6 ಫೀಟ್ಗೆ ನೀವು ಸೆಟ್ ಮಾಡಿದ್ರೆ 6 ಫೀಟ್ ಇರುವಾಗ ಎಲ್ಲ ಪಂಪ್ ಆನ್ ಆಗುತ್ತೆ, 9.2 ಬರುವಾಗ ಎಲ್ಲ ಪಂಪ್ ಆಫ್ ಆಗುತ್ತೆ. ಅದು ನನ್ನ ಟ್ಯಾಂಕಿನ ಹೈಟನ್ನು ನಾನು ಹೇಳ್ತಾ ಇದ್ದೇನೆ. ಮತ್ತು ವಾಲ್ ಕಂಟ್ರೋಲಲ್ಲಿ ನಿಮಗೆ ಈಗ ಏರಿಯಾ ಲಾರ್ಜ್ ಇದೆ ಅಂದರೆ ನಾವು ಅಲ್ಲಲ್ಲಿ ವಾಲ್ಸ್ಗಳನ್ನು ಹಾಕ್ತೇವೆ. ಬಟ್ ಏನಾಗ್ತದೆ ಅಂದರೆ ವೈರಿಂಗ್ ಕಾಸ್ಟ್, ಈಗ ವೈರ್ ನಿಮಗೆ ಕಾಪರಿಗೆಲ್ಲ ಸಿಕ್ಕಾಪಟ್ಟೆ ಪ್ರೈಸ್ ಜಂಪ್ ಆಗಿದೆ. ಈಗ ಮೊದಲೇನಿತ್ತು ಅಂದರೆ ನಾನು ಫಸ್ಟಿಗೆ ಆಟೋಮೇಷನ್ ಆಗ ವೈರ್ ಕಾಸ್ಟ್ ಅರೌಂಡ್ 30 ರೂಪೀಸ್, ಅದೇ 5 ಕೋರ್ ಕೇಬಲ್ ಎಲ್ಲ ಇತ್ತು. ಈಗ 250 ಹೋಗಿದೆ. ನಿಮಗೆ ಏನಾಗ್ತದೆ ಅಂದರೆ ತುಂಬ ಲೆಂತಿಗೆ ವೈರ್ ಕಾಸ್ಟೇ ಸಿಕ್ಕಾಪಟ್ಟೆ ಆಗುತ್ತೆ. ಅಷ್ಟೊಂದು ಈ ವೈರ್ಲೆಸ್ ಕಂಟ್ರೋಲ್ ನಿಮ್ಮ 8 ಕಿಲೋಮೀಟರ್ ರೇಂಜಲ್ಲಿ ಎಲ್ಲಿ ಕೂಡ ಹಾಕಿದ್ದು ನೀವು ವಾಲನ್ನು, ನಿಮಗೆ ವೈರ್ಲೆಸ್ ಆಗಿ ಸಿಗ್ನಲ್ ಸೆಂಡ್ ಮಾಡಿ ಆನ್ ಆಫ್ ಮಾಡ್ಬೋದು. ಕಾಸ್ಟ್ ತುಂಬ ಕಡಿಮೆ ಆಗುತ್ತೆ ಈ ವಾಲ್ ಕಂಟ್ರೋಲನ್ನು ನಾವು ಯೂಸ್ ಮಾಡಿದ್ವಿ. ಇದು ಲಾರ್ಜ್ ಫಾರ್ಮಿಗೆ ಯೂಸ್ಫುಲ್ಲು, ಸಣ್ಣ ಫಾರ್ಮಿಗೆಲ್ಲ ಸಿಂಪಲ್ ಆಟೋಮೇಷನ್ನೇ ಯೂಸ್ಫುಲ್ ಆಗುತ್ತೆ. ಮತ್ತು ನಿಮಗೆ ಅರ್ಥ ಆಗೋದು. ನೆಕ್ಸ್ಟ್ ನಾನು ಸ್ಲೈಡಲ್ಲಿ ಹೇಳ್ತೇನೆ. ಫರ್ಟಿಗೇಷನ್ ಕಂಟ್ರೋಲ್ ಫೋಟೋ ತೋರಿಸ್ತೇನೆ. ಫರ್ಟಿಗೇಷನ್ ಕಂಟ್ರೋಲ್ ಅಂತ ಬರುತ್ತೆ. ಸನ್ಲೈಟ್ ವಾಲ್, 3 ಬ್ಯಾಕ್ ವಾಶಲ್, ಆಟೋಮೆಟಿಕ್ ವಾಲ್, ವೆದರ್ ಸ್ಟೇಷನ್, ಸಾಯಿಲ್ ಮಾಯ್ಶ್ಚರ್, ಇಷ್ಟೊಂದು ಯೂನಿಟ್ಗಳಿರುತ್ತೆ. ಅದನ್ನು ಡೀಟೇಲ್ ಆಗಿ ಹೋಗುತ್ತೆ. ನಿಮಗೀಗ ಇದು ಯೂನಿಟ್, ಇಲ್ಲಿ ನಿಮಗೆ ಬ್ಯಾಕ್ ವಾಶ್ ವಾಲ್ 3 ವೇ ಬ್ಯಾಕ್ ವಾಶ್, ಇದು ನಾನು ಮ್ಯಾನ್ಯಲ್ ಆಗಿ ಇದೆಯಲ್ಲ, ಇದು ಸ್ಯಾಂಡ್ ಫಿಲ್ಟರ್ ನಾನು ಒಂದು ಯಾವುದು ಯೂನಿಟ್ ಕಾಸ್ಟು ಅದು ನಿಮ್ಮ ಇದರ ಮೇಲೆ ಹೋಗುತ್ತೆ. ನಿಮ್ಮ ಏರಿಯಾ, ನಿಮಗೆ ಎಷ್ಟು ಫೆಸಿಲಿಟಿ ಬೇಕು, ಯಾವುದೆಲ್ಲ ಬೇಕು ಅದರ ಮೇಲೆ ಹೋಗುತ್ತೆ. ನಿಮಗೊಂದು
ಇದೇ ಲೋರಾ ಟೆಕ್ನಾಲಜಿಯಲ್ಲಿ ಒಂದು 2.5 to 10 lakhs ತನಕ ಹೋಗ್ಬೋದು. ಸಿಂಪಲ್ ಆಟೋಮೇಷನ್ ನಿಮಗೆ ಸಣ್ಣ ಫಾರ್ಮಲ್ಲಿ 2.5 ಮಾಡ್ಬೋದು. ನಿಮಗೆ ಆಟೋಮೇಷನ್ ಒಂದು 15,000ದಿಂದ 10 ಲಕ್ಷದ ರೇಂಜಲ್ಲಿ ಮಾಡ್ಬೋದು. ನಂದು ಎಲ್ಲದಕ್ಕೆ ಆಗುತ್ತೆ, ಯಾವುದು ಅಡಿಕೆಗೆ ಮತ್ತು ಕಾಳುಮೆಣಸಿಗೆ ಮತ್ತು ಧೂಪದಲ್ಲಿ ಕಾಳುಮೆಣಸಿಗೆ ಎಲ್ಲದಕ್ಕೆ ಹೋಗ್ತದೆ. ರಬ್ಬರಿಗಿಲ್ಲ, ಇರಿಗೇಷನ್ ಮಾಡ್ತಾ ಇಲ್ಲ. ಹೌದು ಹೌದು, ಅದೊಂದು 48 acresಗೆ ಹೋಗ್ತದೆ. 48 ಅಲ್ಲ, ಅದು 39 acres ರಬ್ಬರ್ ಬಿಟ್ಟು. ಹೌದು 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 ಹೌದು. ಇದು ನಾವು ಮೊದಲೇ ಒಂದು 10-11 ವರ್ಷ ತೆಗೆದ ಫಿಲ್ಟರ್ಸು, ಮ್ಯಾನ್ಯಲ್ ಫಿಲ್ಟರನ್ನೇ ಆಟೋಮೆಟಿಕ್ ಫಿಲ್ಟರ್ ಮಾಡಿದ್ದು, ಬ್ಯಾಕ್ ವಾಶ್ ವಾಲ್ ಹಾಕಿ. ಈ ಫಿಲ್ಟ್ರು ಒಂದು ಇದು 50 ಮೀಟ್ರ್ ಫಿಲ್ಟರ್ ಅರೌಂಡ್ 25,000 ಇರ್ಬೋದು ಇದಕ್ಕೆ. ಅಂದರೆ ಇದು ಇಷ್ಟೊಂದು ಕಾಂಪ್ಲೆಕ್ಸ್ ಬೇಕಾಗಲ್ಲ, ಯಾಕೆಂದರೆ ಇದು ಯಾಕೆಂದರೆ ಇದು ಅಂದರೆ ನಮ್ಮದು ಕವರೇಜ್ ಜಾಸ್ತಿ ಇದೆ. ನಂದು ಇದು 39 acresಗೆ ಹೋಗ್ತಾ ಇದೆ. ನಿಮಗೆ ಇದರಲ್ಲಿ 48,000 ವಾಟ್ರ್ ಔಟ್ಪುಟ್ ಇದೆ ಗಂಟೆಗೆ. ನಿಮಗೆ 15,000 ಔಟ್ಪುಟ್ ಅಥವಾ 10,000 ಔಟ್ಪುಟ್ ಇದ್ದರೆ ಸಿಂಪಲ್, ಇದು ಸಣ್ಣದಾಗುತ್ತೆ, 2 ಫಿಲ್ಟರ್ ಬೇಕಾಗಲ್ಲ, ವೆರಿ ಸಿಂಪಲ್ ಆಗುತ್ತೆ. ಅಲ್ಲ, ನಾವು ಟ್ಯಾಂಕಿಗೆ ಬಂದು ತೋರಿಸ್ತೇನೆ. ಈಗ ಇದನ್ನು ಡೀಟೇಲ್ ಮಾಡಿ ನೆಕ್ಸ್ಟ್ ಹೇಳ್ತೇನೆ. ನಾನು ಕಂಪ್ಲೀಟ್ ಮಾಡ್ತೇನೆ, ಮತ್ತೆ ಕ್ವಶನ್ ಕೇಳಿ ನೀವು, ಇಲ್ಲ ಡಿಸ್ಟರ್ಬ್ ಇದಾಗ್ತದೆ. ಇದು ಫುಲ್ಲಿ ಆಟೋಮೆಟಿಕ್ ಫಿಲ್ಟ್ರ್. ಮತ್ತು ಇದು ಫರ್ಟಿಗೇಷನ್, ಇದು ಫರ್ಟಿಲೈಸರನ್ನು ಡೋಸಿಂಗ್ ಪಂಪು. ಇದು ಸೊಲ್ನೈಡ್ ವಾಲ್, ಫರ್ಟಿಗೇಷನ್ ವಾಲ್. ಇಲ್ಲಿ ನಾವು ಫರ್ಟಿಲೈಸರನ್ನು ಫಿಲ್ ಮಾಡಿ ಇಡ್ತೇವೆ. ಇದು ನಾವು ಮಿಕ್ಸಿಂಗ್ ಕೂಡ ಬ್ಲೋವರ್ ಮುಖಾಂತರ ಆಗುತ್ತೆ. ಇಲ್ಲಿ ಬ್ಲೋವರ್ ಇದೆ, ಏರ್ ಮುಖಾಂತರ ಇದು ಮಿಕ್ಸ್ ಆಗುತ್ತೆ. ಇದರಲ್ಲಿ ನಮ್ಮ ಕೆಲಸ ಏನಂದರೆ ಫರ್ಟಿಲೈಸರನ್ನು ಫಿಲ್ ಮಾಡಿ ಇಡೋದು ಮಾತ್ರ, ಮತ್ತೆಲ್ಲ ಕೆಲಸಗಳು ಅದರಷ್ಟಕ್ಕೆ ಆಗುತ್ತೆ. ಇದರ ಬ್ಯಾಕ್ ವಾಶ್, ಇದ್ರ ಬ್ಯಾಕ್ ವಾಶ್ ಅಂದರೆ ಇಲ್ಲಿಂದ ನೀವು ಇದು ಮಶ್ರೂಮ್ ಇರುತ್ತೆ, ಇದರಲ್ಲಿ ಸಿಲಿಕಾ ಸ್ಯಾಂಡ್ ಇರುತ್ತೆ, ಡಿಸ್ಕಿಗೆ ಬರುತ್ತೆ, ಏನು ಮಡ್ಡಿದೆ ಅದೆಲ್ಲ ಸಪ್ರೇಷನ್. ಇದನ್ನು ಡೀಟೇಲಾಗಿ ಹೇಳಲ್ಲ, ಎಲ್ಲರಿಗೂ ಗೊತ್ತಿದೆ. ಇದು ಫರ್ಟಿಗೇಷನ್ನ ಡೋಸಿಂಗ್ ಪಂಪು. ಈಗ ನಿಮಗೆ ಸಣ್ಣ ಫಾರ್ಮಿಗೆ ಆದರೆ ಇದೊಂದು 1/2 HP ಪಂಪ್ ಸಾಕಾಗುತ್ತೆ. ಇದರಲ್ಲಿ ನನಗೆ ಟೆರೈನ್ ಇದ್ದ ಕಾರಣ 4 HP ಪಂಪ್ ಯೂಸ್ ಮಾಡಿದ್ದೇನೆ. ಮತ್ತು ಇಲ್ಲಿ ಸೊಲ್ನೈಡ್ ವಾಲ್ ಇದೆ. ಇದು ಸಿಸ್ಟಮ್ ಕಾಸ್ಟ್ ವಿಲ್ ರೆಡ್ಯೂಸ್ ಡ್ರಾಸ್ಟಿಕಲಿ ನಿಮಗೆ. ಅಂದರೆ ಈಗ ನಮ್ಮದು ತುಂಬ ಟೆರೈನ್ ಇದೆ, ಪ್ಲಸ್ ಏರಿಯಾ ಕವರೇಜ್ ಜಾಸ್ತಿ ಇದೆ. ನಿಮಗೆ ಏರಿಯಾ ಕವರೇಜ್ ಕಮ್ಮಿ, ಟೆರೈನ್ ಇಲ್ಲ ಅಂತಂದರೆ ನಿಮಗೆ ಒಂದು 1/2 HP ಮೋಟ್ರ್ ಯೂಸ್ಕೊಂಡು, ಈ ಪಂಪ್ ಇದೆಯಲ್ಲ 1/2 HP ಮೋಟ್ರಲ್ಲಿ ನೀವು ಇದನ್ನು ಏನು ಫರ್ಟಿಗೇಷನನ್ನು ಅಳವಡಿಸ್ಬೋದು. ನಾನು ಆಗ ಹೇಳಿದ ಕೈನೆಟಿಕ್ ಏರ್ ವಾಲ್, ಇದು ಕೈನೆಟಿಕ್ ಏರ್ ವಾಲ್ ಅಂತ ಹೇಳಿದೆ, ಬಾಲ್ ಟೈಪ್ ಅಲ್ಲ, ಇದು ಬಾಲ್ ಟೈಪ್ ನಾನ್ ರಿಟರ್ನ್ ವಾಲ್. ಇದು ನಾನು ಪಂಪ್ ಕಂಟ್ರೋಲ್ ಅಂತ ಹೇಳಿದೆ. ಇದು ಲೋರಾ ಮುಖಾಂತರ ಕನೆಕ್ಟ್ ಆಗುತ್ತೆ, ಈ ಪಂಪ್ ಕಂಟ್ರೋಲರು. ಇದು MCCB ಅಂತ. ಈಗ ನಿಮಗೆ ಇದರಲ್ಲಿ ನಾವು ಎಲ್ಲ ಕಂಟ್ರೋಲರ್ಸನ್ನು ಸೋಲಾರ್ ಮುಖಾಂತರ ಕನೆಕ್ಟ್ ಮಾಡಿದ್ದೇವೆ. KEBಯಿಂದ ಯಾವ ಸೋರ್ಸನ್ನು ತಗೊಳ್ಳಲ್ಲ. KEBಗೆ ಓನ್ಲಿ ಪಂಪಿಂದ ಮಾತ್ರ KEBಯಿಂದ ಪವರ್ ಸೋರ್ಸ್ ಬರುತ್ತೆ. ಮತ್ತು ಎಲ್ಲವೂ ಸೋಲಾರ್ ಮತ್ತು ಲಿಥಿಯಂ ಬ್ಯಾಟ್ರಿ ಇದೆ ಸಣ್ಣದು. ನಮಗೆ ಲೈಟ್ನಿಂಗ್ ಮಳೆಗಾಲದಲ್ಲಿ ಕೂಡ ನಾವು ಇದನ್ನು ಆಫ್ ಮಾಡಲ್ಲ, ಮಳೆಗಾಲದಲ್ಲಿ ಕೂಡ ಆನೇ ಇರುತ್ತೆ, ಫ್ಯೂಸ್ ಕೂಡ ತೆಗಿಯಲ್ಲ. ಏನಾದರೂ ಡ್ಯಾಮೇಜ್ ಬಂದು ಅಂಥ ಲೈಟ್ನಿಂಗ್ ನ್ಯೂಟ್ರಲಲ್ಲಿ ಬಂದು ಜಂಪಾಗಿ ಹೋಗ್ತಾ ಇದ್ದರೆ ನನ್ನ ಮೊಬೈಲಲ್ಲಿ S1 ಅಂತ ಬಟನ್ ಒತ್ತಿದ್ರೆ ಸಾಕು, ಈ MCCB ಕೆಳಗೆ ಬರುತ್ತೆ, ಈ ಶಟ್ ಡೌನ್ ರಿಲೇ ಮುಖಾಂತರ. ನನ್ನ ಮೊಬೈಲಿಂದ ಇಲ್ಲಿ ಆಫ್ ಮಾಡಿ ನಾನು ಎಲ್ಲಿದ್ದರೂ ಕೂಡ ಅದನ್ನು ಮೇನ್ ಸ್ವಿಚ್ಚನ್ನೇ ಆಫ್ ಮಾಡಲಿಕ್ಕಾಗುತ್ತೆ. ಸೊ ಅಂಥ ಅಗತ್ಯ ಬರಲ್ಲ ಅಂತ. ನಾವು ಪವರ್ ಸೋರ್ಸ್ ಯಾವುದು ಇದಕ್ಕೆ ಪವರ್ ಸೋರ್ಸ್ ನಾವು ಸೋಲಾರಿಂದ ತಗೊಳ್ತೇವೆ. ಸೊ ಇದರದ್ದು ಪವರ್ ಸೋರ್ಸ್ ಸೋಲಾರಿಂದ ತಗೊಳ್ತೇವೆ. ಇದರದ್ದು ಪವರ್ ಸೋರ್ಸ್ ಇದು ಬ್ಯಾಕ್ ವಾಶಿಗಿರುವ ಕಂಟ್ರೋಲರ್ಸು, ಮತ್ತು ಇದು ಫರ್ಟಿಗೇಷನ್ ಕಂಟ್ರೋಲರ್ಸ್. ವಾಲ್ ಕಂಟ್ರೋಲ್ ಬಗ್ಗೆ ಹೇಳುವಾಗ ಈ ಥರ ಇರುತ್ತೆ. ವಾಲ್ ಕಂಟ್ರೋಲರ್ ನಿಮಗೆ ನೋಡಿ, ಇಲ್ಲಿ ಸೋಲಾರ್ ಪ್ಯಾನಲ್ ಇದೆ, ಅಲ್ಲಿಂದ ಇಲ್ಲೊಂದು ಲಿಥಿಯಂ ಬ್ಯಾಟ್ರಿ ಇರುತ್ತೆ. ಇದು ನಾನು 10-12 ವರ್ಷ ಮೊದಲು ತೆಗೆದ ವಾಲ್, ಅದರಲ್ಲಿ AC ಇದ್ದ ವಾಲನ್ನು DC ಮಾಡಿದ್ದು. ಸೊ ಈ ಥರ ವಾಲ್ ಕಂಟ್ರೋಲ್ ಇರುತ್ತೆ. ಇದು ಲೋರಾದ ಮುಖಾಂತರ ನೀವು ಇದನ್ನು 4 km ರೇಂಜಲ್ಲಿ ಲೋರಾ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದು, ಫುಲ್ ಗೇಟ್ ಎಲ್ಲಿ ಇನ್ಸ್ಟಾಲ್ ಮಾಡಿದರೂ ನಿಮಗೆ ಇದರ ಆನ್ ಆಫ್ ಮಾಡ್ಬೋದು. ಸಿಗ್ನಲನ್ನು ಲೋರಾದಿಂದ ಆಟೋಮೆಟಿಕ್ಕಾಗಿ ಆನ್ ಆಫ್ ಆಗುತ್ತೆ. ನಮ್ಮ ಮೊಬೈಲಲ್ಲಿ ಮಾಡಬೇಕು ಅಂತಿಲ್ಲ, ನಾವು ಸೆಟ್ ಮಾಡಿದರೆ ಅದು ಆಟೋಮೆಟಿಕ್ ಪ್ರೋಗ್ರಾಮ್ ಮಾಡಿದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ವಾಟರ್ ಲೆವೆಲ್ ಕಂಟ್ರೋಲರ್ಸು. ನಿಮ್ಮ ಟ್ಯಾಂಕಿಗೆ 2 lakh ಲೀಟ್ರ್ ಟ್ಯಾಂಕಿಗೆ ಆನ್ ಆಫ್ ಮಾಡಲಿಕ್ಕೆ ಅದರ ಯಾವುದು ನೀರನ್ನು ಆಟೋಮೆಟಿಕ್ಕಾಗಿ ಆನ್ ಆಫ್ ಮಾಡುತ್ತದೆ. ಇದು ಇರಿಗೇಷನಲ್ಲಿ ಒಂದು ಮೇಯ್ನ್ ಆಗಿ ಬೇಕಾದ್ದು. ಇದು ಪ್ರೆಷರ್ ರಿಲೀಫ್ ವಾಲ್ ಅಂತ. ಇದು ನಾನು ಸಾಧಾರಣ ಫಸ್ಟ್ ಟೈಮ್ ದಕ್ಷಿಣ ಕನ್ನಡದಲ್ಲಿ 2008ರಲ್ಲಿ ಹಾಕಿದ್ದೆ, ಪ್ರೆಷರ್ ರಿಲೀಫ್ ವಾಲ್ ಸ್ಪ್ರಿಂಗ್ ಟೈಪ್. ಈಗ ಇದು ಪ್ರೆಷರ್ ರಿಲೀಫ್ ಸೊಲ್ನೈಡ್ ಟೈಪ್. ಅಂದರೆ ಆವಾಗ ಪೈಪ್ ಹೊಡಿಯೋದು ನಿಮಗೆ. ಇದು ನಮ್ಮ ಸಿಸ್ಟಮಿಗೆ ಆಟೋಮೇಷನಿಗೆ ಅಗತ್ಯ ಅಂತಲ್ಲ, ಎಲ್ಲ ಸಿಸ್ಟಮಿಗೆ ಇದು ಮಸ್ಟ್ ಬೇಕಾಗ್ತದೆ. ಯಾಕೆಂದರೆ ನಿಮಗೆ ಗೇಟ್ ವಾಲನ್ನು ಆಫ್ ಮಾಡಿ ಆನ್ ಮಾಡಿದರೆ ಪೈಪ್ ಎಲ್ಲ ಹೊಡಿತದೆ. ಸೊ ಅದಕ್ಕೆ ಇದನ್ನು ಹಾಕಿದರೆ ಇದು ನಿಮಗೆ ನಿಮ್ಮ ಡಿಸೈರ್ಡ್ ಏನು ಪ್ರೆಷರ್ ಇದೆ, ಈಗ ಪೈಪ್ 4 kg ಅಥವಾ 8 kg ಯಾವ kg ಹಾಕಿದರೆ ಅದರ ಮೇಲೆ ಬಂದರೆ ಅದು ಆಟೋಮೆಟಿಕ್ಕಾಗಿ ನೀರನ್ನು ಪುನಃ ಟ್ಯಾಂಕಿಗೆ ಕೊಡುತ್ತೆ. ನಿಮ್ಮ ಯಾವುದೇ ಸಿಸ್ಟಮು ಡ್ಯಾಮೇಜ್ ಬರಲ್ಲ.
ಸೊ ಇದು ಇನ್ನೂ ಅಡ್ವಾನ್ಸ್ಡ್, ಅಂದರೆ ನಿಮಗೆ ಡಿಜಿಟಲ್ ಪ್ರೆಷರ್ ಸೆನ್ಸರ್ಸ್ ಇಲ್ಲಿ ನೋಡ್ಬೋದು. ಇದು ಡಿಜಿಟಲ್ ಪ್ರೆಷರ್ ಗೇಜನ್ನು ಅಳವಡಿಸಿದೆ. ಇದರ ಕಾಸ್ಟ್ ಏನು ತುಂಬ ಆಗಲ್ಲ, ಇದೊಂದು 2,500 ಐಟಮ್ ಅಷ್ಟು ಈ ಪಂಪಿಗೆ ಹಾಕಿದ್ದು. ಅದು ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಹೈ ಪ್ರೆಷರ್ ಬಂತು ಅಂತ ಆದರೆ 8 kg, ನಾನು ಇಲ್ಲಿ ಬಾರ್ ಸೆಟ್ ಮಾಡಿದ್ದೇನೆ, ಇದು ಮೊಬೈಲಲ್ಲಿ ಸೆಟ್ ಮಾಡಿದ್ದೇನೆ 7.8 ಅಂತ, ಲೋ ಪ್ರೆಷರ್ 1 ಅಂತ. ಈಗ ನೀವು ಇಷ್ಟೆಲ್ಲ ಆಟೋಮೇಷನ್ ಮಾಡಿ ಒಬ್ಬ JCB ಅವನ ಅಥವಾ ಒಂದು ಕೆಲಸ ಮಾಡುವಾಗ ಒಂದು ಪೈಪ್ ಹೊಡಿಯಿತು, ಏನು ಪಿಕ್ಕಸ್ ಹಾಕುವಾಗ ಕೆಲಸ ಮಾಡೋ ಪೈಪ್ ಹೊಡಿತು ಅಂತ ಇಟ್ಕೊಳ್ಳಿ. ಸೊ ಅಷ್ಟೊಂದು ಪ್ರೆಷರ್ ಲೋ ಆಗುತ್ತೆ ಇಮಿಡಿಯೇಟ್ ಆಗಿ, ನೀರು ಹೋಗ್ತಾ ಇರುತ್ತೆ ಅಲ್ಲಿ ಒಡೆದು ಹೋಗ್ತಾ ಇರುತ್ತೆ, ಪ್ರೆಷರ್ ಬಿಲ್ಡಪ್ ಆಗಲ್ಲ. ಸೊ ಆಟೋಮೆಟಿಕ್ಕಾಗಿ ಪಂಪ್ ಆಫ್ ಆಗುತ್ತೆ. ನೀವು ಇಲ್ಲಿ ಸೆಟ್ ಮಾಡಿ, ನೀವು ಡಿಸೈರ್ಡ್ ಪಂಪನ್ನು ಸೆಟ್ ಮಾಡಿ ಸಾಕು. ನೀವು ಹೈ ಪ್ರೆಷರ್ ಬಂದರೂ ಆಟೋಮೆಟಿಕ್ ಏನಾದರೂ ಮಾಲ್ ಫಂಕ್ಷನ್ ಆಯಿತು ಅಂತ ಆದರೆ ಆ ಥರ ಬರಲ್ಲ, ಮಾಲ್ ಫಂಕ್ಷನ್ ಆಟೋಮೆಟಿಕ್ಕಾಗಿ ಪಂಪ್ ಆಫ್ ಆಗುತ್ತೆ. ಸೊ ಎಲ್ಲ ಯೂನಿಟ್ಗಳನ್ನು ನಾವು ಸೋಲಾರ್ ಮುಖಾಂತರ ಬರುವಾಗ ಯಾವುದೇ ಟ್ರಬಲ್ಸ್ ಬರಲ್ಲ ನಿಮಗೆ. ಮೋಸ್ಟ್ ಈ ಇಲೆಕ್ಟ್ರಾನಿಕ್ ಐಟಮ್ ಮೋಸ್ಟ್ ಕಾಂಪ್ಲಿಕೇಶನ್ ಆದಷ್ಟು ನಮಗೆ ಹೆದರಿಕೆ ಏನಂದ್ರೆ ಅದು ಹಾಳಾಗುತ್ತೆ ಅಂತ. ಬಟ್ ಇಲ್ಲಿ ಎಲ್ಲಿಯೂ ನಾವು KEBಯಿಂದ ಸೋರ್ಸನ್ನು ತಗೊಳ್ಳಲ್ಲ. ಸೊ ಹಾಗೆ ಅದು ಡಿಸ್ಟರ್ಬ್ ಆಗಲ್ಲ. KEBಯಿಂದ ಸೋರ್ಸ್ ತಗೊಂಡ ಕೂಡಲೇ ವೋಲ್ಟೇಜ್ ವೇರಿಯೇಷನು ಮತ್ತು ಹೈ ಬರೋದು, LT ಲೈನ್ HT ಲೈನ್ಗೆ ಬಿದ್ದು ನಮ್ಮ ಪವರ್ ಹೈ ಬರೋದು, ಇಂಥದ್ದೆಲ್ಲ ನಮಗೆ ಸಮಸ್ಯೆಗಳು. ಇದರಲ್ಲಿ ನಮಗೆ ಆ ಸಮಸ್ಯೆಗಳು ಬರಲ್ಲ. ಪಂಪಿಗೆ ಮಾತ್ರ ನಾವು KEBಯಿಂದ ತಗೊಳ್ತೇವೆ. ಸೊ ವೆದರ್ ಸ್ಟೇಷನ್ ಅಂತ, ಇದು ನಿಮಗೆ ಮಳೆ ಬಂದರೆ ಎಷ್ಟು ಮಳೆ ಬಂದಿದೆ ಅಂತ 1 year ಡೇಟಾ ನಿಮಗೆ ಕಲೆಕ್ಷನ್ ಸಿಗುತ್ತೆ. ಎಷ್ಟು ಸ್ಪೀಡಲ್ಲಿ ವಿಂಡ್ ತಿರುಗ್ತಾ ಇದೆ, ಯಾವ ಡೈರೆಕ್ಷನ್ ತಿರುಗ್ತಾ ಇದೆ, ಇದೆಲ್ಲ ಡಾಟಾ ತುಂಬ ನಮಗೆ ಇರಿಗೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಜೋರು ಮಳೆ ಬಂತು ಅಂತ ಇಟ್ಕೊಳ್ಳಿ, ಒಂದು 30 mm ಮಳೆ ಬಂತು. ಸೊ ಆವಾಗ ನಿಮ್ಮ ಇರಿಗೇಷನ್ ಆಲ್ರೆಡಿ ನೀವು ಪ್ರೋಗ್ರಾಮ್ ಮಾಡಿ ಇಟ್ಟಿರ್ತೇವೆ. ಒಂದು ಕಾಳು ಮೆಣಸಿಗೆ, ಅಡಿಕೆಗೆ ಒಂದು 16 ಲೀಟರ್ ಪರ್ ಡೇ ಅಂತ, 20 ಲೀಟರ್ ಪರ್ ಡೇ. ಮತ್ತು ನೀವೀಗ ಕಾಳು ಮೆಣಸಿಗೆ ಒಂದು 4 ಲೀಟರ್ ಪರ್ ಡೇ ಅಂಡರ್ ಶೇಡ್ ಕಂಡೀಷನ್ ಅಂತ ಇಟ್ಟಿದ್ರೆ, ಇದು ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ ಅಂದರೆ ನೀವು ಇಲ್ಲಿ ಸೆಟ್ ಮಾಡಿದರೆ ಎಷ್ಟು ಮಳೆ ಬಂತು, ಎಷ್ಟು ನೀರು ಕೊಡಬೇಕು, ಅದು ಆಟೋಮೆಟಿಕ್ಕಾಗಿ ನಿಮಗೆ ಈಗ 16 ಲೀಟರ್ ಕೊಟ್ಟಿದ್ರೆ ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಮಾಡುತ್ತೆ ಆ ದಿವಸಕ್ಕೆ. ಆ ರೈನ್ ಎಷ್ಟು ಬಂದಿದೆ ಅಂತ ಇಲ್ಲಿ ಕಲೆಕ್ಷನ್ ಇರುತ್ತೆ. ಎಲ್ಲದರದ್ದು 1 year ಡೇಟಾ ನಮಗೆ ಸಿಗುತ್ತೆ. ವಿಂಡ್ ಸ್ಪೀಡ್ ಎಷ್ಟಿದೆ, ಟೆಂಪರೇಚರ್, ರೈನ್ಫಾಲ್ ಎಷ್ಟಿದೆ, ಟೆಂಪರೇಚರ್ ಯಾವ ಥರ ಇದೆ ಎಲ್ಲ ಸಿಗುತ್ತೆ. ಅದು ನಮಗೇನಿಲ್ಲ, ಸೆಟ್ ಮಾಡಿ ಇಟ್ಟರೆ ಅದು ಆಟೋಮೆಟಿಕ್ಕಾಗಿ ಅದರಷ್ಟಕ್ಕೆ ತಗೊಳ್ಳುತ್ತೆ. ಇದು ಪ್ರೆಷರ್ ರೆಗ್ಯುಲೇಟ್ ವಾಲ್. ನಾವು ಈಗ ಯೂಶುವಲ್ ಆಗಿ ನಾವು ಟೆರೈನ್ ಜಾಗದಲ್ಲಿ ರೆಗ್ಯುಲೇಟ್ ಮಾಡಿ ಬಾಲ್ ಟೈಪ್ ಯೂಸ್ ಮಾಡ್ತೇವೆ. ಇದನ್ನು ಯೂಸ್ ಮಾಡ್ಬೋದು. ನಮಗೆ ಪ್ರೆಷರನ್ನು ನಾವು ಡ್ರಿಪ್ಪರ್ ಲೆವೆಲಲ್ಲಿ ನಾವು ಕಾನ್ಸ್ಟೆಂಟ್ ಆಗಿ ಇಡಬೇಕಾಗುತ್ತೆ. 1 to 1.5 ಇರುತ್ತೆ 4 kg ತನಕ ಮೇಂಟೈನ್ ಆಗುತ್ತೆ. ಬಟ್ ನಿಮಗೆ ವಾಷರ್ಸ್ ಎಲ್ಲ ಕಿತ್ತು ಬರುತ್ತೆ ಅದಕ್ಕೆ. ಸೊ ನಾವು 1 to 1.5 ಇಟ್ಟರೆ ಉತ್ತಮ. ಇದು ನಾವು ಫರ್ಟಿಲೈಸರ್ ಮಿಕ್ಸಿಂಗ್ಗೆ ಬ್ಲೋವರನ್ನು ಯೂಸ್ ಮಾಡ್ತೇವೆ. ಇದು ಲೋರ, ನಾನು ಹಾಗೆ ಹೇಳಿದ ಟವರ್ ಅಂತ ಹೇಳಿದೆಲ್ಲ, ಇದು 8 kilometer ತನಕ ನಿಮಗೆ ರೇಂಜನ್ನು ತಗೊಂಡು ಹೋಗುತ್ತೆ ಲೋರ. ಇದಕ್ಕೆ ಕೂಡ ನಾವು ಸೋಲಾರ್ ಪ್ಯಾನಲನ್ನು ಯೂಸ್ ಮಾಡಿದ್ದೇವೆ. ಇಲ್ಲಿ ಕೆಳಗೆ ಒಂದು ಲಿಥಿಯಂ ಬ್ಯಾಟ್ರಿ ಇದೆ, ಇದು ಟವರ್ ಆಗಿರುತ್ತೆ. ಇದು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್. ಸಾಯಿಲ್ ಮಾಯಿಶ್ಚರ್ ಸೆನ್ಸಲ್ಲಿ ನಿಮಗೆ ಮಾಯಿಶ್ಚರು ಮೇಲೂ ಇರಿಗೇಷನ್ ಮಾಡೋದು, ನಾನು ಮಾಡ್ತಾಯಿಲ್ಲ, ನಾನು ಟೈಮ್ ಬೇಸ್ಲೇ ಮಾಡೋದು. ಬಟ್ ನಿಮಗೆ ಮಾಯಿಶ್ಚರ್ ಎಷ್ಟು ಟೈಮಿಗೆ ಎಷ್ಟು ಅಗತ್ಯ ಬೇಕು, ಎಷ್ಟು ಡ್ರೈ ಆಗುತ್ತೆ, ಎಷ್ಟು ಬೇಗ ಡ್ರೈ ಆಗುತ್ತೆ, ಅದರ ಡೇಟೆಲ್ಲ ನಮಗೆ ಮೊಬೈಲ್ಗೆ ಬರುತ್ತೆ. ಇದು ನಾನು ಹೇಳಿದ ವಾಟರ್ ಟ್ಯಾಂಕ್, ಒಂದು 2 ಲೀಟರ್ ವಾಟರ್ ಟ್ಯಾಂಕ್. ನಿಮಗೆ ಯಾವ ಥರ ಡೀಟೇಲ್ಸ್ ಬರುತ್ತೆ ಅಂತ ನಿಮಗೆ ಈಗ ಪಂಪಿನ ಈಗ ಪಂಪ್ ಆನ್ ಆಗಿದ್ದರೆ ಬ್ಲೂ ಬರುತ್ತೆ, ಪಂಪ್ ಆಫ್ ಇದ್ದರೆ ರೆಡ್ ಬರುತ್ತೆ. ಈಗ ಟ್ಯಾಂಕ್ ಫಿಲ್ಲಿಂಗ್, ನಿಮಗೆ ಟ್ಯಾಂಕ್ 2.6 9.2 ಫೀಟ್. ಈ ಟ್ಯಾಂಕಲ್ಲಿ ವೇರಿಯೇಷನ್ಸ್ ಯಾವ ಥರ ಆಗಿದೆ, ಈಗ ಇಷ್ಟಿದೆ. ಇದು ಈ ಟ್ಯಾಂಕಲ್ಲಿ ನೋಡಿ ಫಿಲ್ ಆಗುವಾಗ ಅದರ ಗ್ರಾಫ್ಸ್ 1 year ಡೇಟಾ ಬರುತ್ತೆ. ಎಷ್ಟು ವೋಲ್ಟೇಜ್ ಇದೆ, ಎಷ್ಟು ಆ್ಯಮ್ಸ್ ಹೋಗ್ತಾ ಇದೆ, ಇದರಲ್ಲಿ ವಿಂಡ್ ಸ್ಪೀಡು, ಟೆಂಪರೇಚರು, ರೈನ್ಫಾಲು, ಸೊ ಅದರ ಡೇಟಾ ಸಿಗುತ್ತೆ. ಫರ್ಟಿಗೇಷನು ಇದೆಲ್ಲ ಅದರಷ್ಟಕ್ಕೆ ಆಗ್ತಾ ಇರುತ್ತೆ, ನಮಗೇನಿಲ್ಲ, ಡೇಟಾ ಕೊಟ್ಟರೆ ಆಯಿತು ಹಾಗೆ. ಸೊ ನಿಮಗೆ ಸಾಯಿಲ್ ಮಾಯಿಶ್ಚರಲ್ಲಿ ನಿಮಗೆ ಯಾವ ಥರ ಬರುತ್ತೆ ಅಂದರೆ ನಿಮಗೆ ಪ್ರೈಮರಿ ಸೆನ್ಸರ್, ಸೆಕೆಂಡರಿ ಸೆನ್ಸರ್, ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಎಷ್ಟಿದೆ, ಸಾಯಿಲ್ ಸೆನ್ಸರ್ ಎಷ್ಟಿದೆ, ಕಟ್ ಆಫ್ ಎಷ್ಟಾಗಿದೆ, ಎಷ್ಟು ಟೈಮಿಗೆ ಪವರ್ ಕಟ್ ಆಗಿದೆ, ಈ ಲೈನ್ ಬ್ರೇಕ್ ಆಗಿದೆ ಅಲ್ಲ, ಎಷ್ಟು ಅದರ ಡೇಟಾ ಸಿಗುತ್ತೆ ನಿಮಗೆ. 1 year ಡೇಟಾ ಇದರ ಡೀಟೇಲ್ ಸಿಗುತ್ತೆ. ನಾನು ಆಗ ವಾಟರ್ ಲೆವೆಲ್ ಹೇಳಿದೆಲ್ಲ, ಇಲ್ಲಿ ನೀವು ಸೆಟ್ ಮಾಡಿದರೆ ಇದೆಲ್ಲ ಬೋರ್ ಮೋಟರ್ಸು ಆಟೋ ಅಂತ ಕೊಟ್ಟರೆ ಲೋ ವಾಟರ್ ಲೆವೆಲ್ ಎಷ್ಟು ಕೊಡ್ಬೋದು. ಇಲ್ಲಿ ನೀವು ಒಂದು 2 feet ಕೊಟ್ಟರೆ 2 feet ಬರುವಾಗ ಮಾತ್ರ ಪಂಪ್ ಸ್ಟಾರ್ಟ್ ಆಗುತ್ತೆ ಟ್ಯಾಂಕ್ ವಾಟರ್ ಲೆವೆಲ್. ಇದು 9.2 ಬರುವಾಗ ಫುಲ್ ಆಫ್ ಆಗುತ್ತೆ. ಇದು ನಾವು ಪ್ರೋಗ್ರಾಮ್ ಮಾಡಿ ಇಡೋದು, ಈ ಥರ ಪ್ರೋಗ್ರಾಮ್ ಮಾಡಿ ಇಟ್ಟರೆ ಸೊ ಅದು ಕಂಪ್ಲೀಟಾಗಿ ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ. ಸೊ ಪ್ರೋಗ್ರಾಮ್ಸ್ ಎಲ್ಲ ಯಾವ ಥರ ಇದೆ, ಇರಿಗೇಷನ್ ಪ್ರೋಗ್ರಾಮು ಈ ಥರ, ಇದರಲ್ಲಿ ತುಂಬ ಸೆಟ್ಟಿಂಗ್ಸ್ ಇರುತ್ತೆ. ನಿಮಗೆ ಪಂಪ್ ಪ್ರೊಟೆಕ್ಷನ್ಸ್ ಇರುತ್ತೆ. ನಮಗೆ ಈಗ ನಾರ್ಮಲ್ ಆಗಿ ನಾವು ಯಾವುದು ಸಿಂಗಲ್ ಫೇಸ್, ಇದು 3 phase ಫಾಲ್ಟ್ ಬಂದರೆ, 2 phase ಬಂದರೆ ನಾವು ಕಟ್ ಆಫ್ ಮಾಡಲಿಕ್ಕೆ ಈಗ ಯಾವುದು ಎಲೆಕ್ಟ್ರಿಕಲ್ ಇದನ್ನು ಯೂಸ್ ಮಾಡ್ತೇವೆ. ಸಿಂಗಲ್ ಫೇಸ್ ಬಂದ ಕೂಡಲೇ ಕಟ್ ಆಫ್ ಆಗಲಿಕ್ಕೆ. ಸೊ ಇದರಲ್ಲಿ ಎಲ್ಲ ಇಲೆಕ್ಟ್ರಿಕಲ್ ಪ್ಯಾರಾಮೀಟರಲ್ಲಿ ನಿಮಗೆ ಡಿಜಿಟಲಲ್ಲಿ ಇರುತ್ತೆ. ಏನೋ ನೀವು ಪಂಪ್ ನಿಮಗೆ ಒಂದು 6 amps 12 amps ಅಥವಾ ಪಂಪ್ ಒಂದು 7 amps 5 HP ಮೋಟ್ರ್ ಎಳಿತಂತೆ ಅದಾದರೆ, ಅಥವಾ 9 amps ಎಳಿತ ಅಂತಾದರೆ ನೀವೊಂದು 12 ampsಗೆ ಕಟ್ ಆಫ್ ಕೊಟ್ಟರೆ ಇಲೆಕ್ಟ್ರಿಕಲ್ ಪ್ಯಾರಾಮೀಟ್ರಲ್ಲಿ ಅದು ಕಟ್ ಆಫ್ ಆಗುತ್ತೆ. ಕೆಳಗೆ ನೀರು ಡ್ರೈ ಆಗಿ ರನ್ ಆಗುವಾಗ ನೀವು ಆ್ಯಮ್ಸನ್ನು ಒಂದು 4 amps ಅಂತ ಡ್ರೈ ಲೋಡಿ ಕೊಟ್ಟರೆ ಅದು ಕೂಡ ಕಟ್ ಆಫ್ ಆಗುತ್ತೆ. ಸೊ ಎಲ್ಲ ಇಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸು ಎಲ್ಲ ಡೇಟಾ ತುಂಬ ವಿಷಯ ಇದೆ. ಅದು ಹೇಳ್ತಾ ಹೋದ್ರಿಂದ 2 ದಿವಸ ಬೇಕಾಗ್ಬೋದು. ಸೊ ಇದು ನಾನೇ ಸ್ವಂತವಾಗಿ ಈಗ ಇದು ಕ್ಯಾಮರಾ ವೈರ್ಲೆಸ್ ಆಗಿ ನಮ್ಮ
ಈಗ ನಾವು ಕ್ಯಾಮರಾವನ್ನು ಅಳವಡಿಸಿದೆ, ನಮಗೆ ನಡುವಲ್ಲೊಂದು ಹೊಳೆ ಬರುತ್ತೆ. ಈ ಟೆಕ್ನಾಲಜಿ ವೆರಿ ಯೂಸ್ಫುಲ್ ನಿಮಗೆ. ಅಂದರೆ ಒಂದು 500 ಮೀಟರ್ ಜಾಗಕ್ಕೆ ನಮಗೆ ಅಲ್ಲೊಂದು ಕ್ಯಾಮರಾ ಹಾಕಬೇಕು. ಈಗ ನಿಮಗೆ ಆಲ್ರೆಡಿ ಪ್ರಾಬ್ಲಮ್ ಎಂತ ಅಂದರೆ ಮೊಬೈಲ್ ಸಿಮ್ಮು ಪ್ರತಿಯೊಂದಕ್ಕೂ ಮೊಬೈಲ್. ಈಗ ನಮ್ಮ ಈ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಲೋರಾದಲ್ಲಿ ಏನು ಬೆನಿಫಿಟ್ ಅಂದರೆ, ನಿಮಗೆ ನನ್ನ ಹತ್ರ 26 ಯೂನಿಟ್ ಇದೆ. 2 ವಾಟರ್ ಲೆವೆಲು, 7 ಪಂಪು, ಮತ್ತು ಸಾಯಿಲ್ ಸೆನ್ಸರು, ವೆದರ್ ಸ್ಟೇಷನು, ಮತ್ತು ಇದು ವಾಟರ್ ಲೆವೆಲ್ ಕಂಟ್ರೋಲ್, ಈ ಥರ. ಸೊ ಇದಕ್ಕೆಲ್ಲ ಒಂದೊಂದು ಸಿಮ್ ಹಾಕಿದರೆ ನಮಗೆ ಇಯರ್ಲಿ ಕಾಸ್ಟ್ 60,000 ಬರುತ್ತೆ, ಯಾವುದು ಮೊಬೈಲಿಗೆ ಪೇಮೆಂಟ್ ಮಾಡಲಿಕ್ಕೆ. ಬಟ್ ಇಲ್ಲಿ ಲೋರಾದಲ್ಲಿ ಏನಾಗುತ್ತೆ ಅಂದರೆ, ನಾವು ಸಿಂಗಲ್ ಸಿಮ್ ಹಾಕಿದರೆ ಅದುವೇ ಸಿಗ್ನಲನ್ನು ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಮಾಡುತ್ತೆ. ಖಾಲಿ 1,200 ರೂಪಾಯಿಗೆ ಈ ಸಿಮ್ ಹಾಕಿದರೆ ಕಾಸ್ಟು ಸೇವ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಕಾಸ್ಟನ್ನು ನಮಗೆ ಸೇವ್ ಮಾಡ್ಬೋದು. ಇಲ್ಲ ನಾವು ಯೂನಿಟ್ ಜಾಸ್ತಿ ಮಾಡ್ತಾ ಹೋದರೆ ನಮ್ಮ ಈ ಏನು ರೀಚಾರ್ಜ್ ಕಾಸ್ಟೇ ತುಂಬ ಆಗಿ ಹೋಗುತ್ತೆ. ಸೊ ಅದನ್ನು ಇಲ್ಲಿ ನಮಗೆ ಸೇವ್ ಮಾಡಲಿಕ್ಕೆ ಆಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಇದರಲ್ಲಿ ನಾವು ಇದು ನಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ, TP ಲಿಂಕ್ ಟ್ರಾನ್ಸ್ಮಿಟರ್ ರಿಸೀವರ್ ಅಂತ. ಇದರಲ್ಲಿ ನಮಗೆ ಬ್ರಾಡ್ಬ್ಯಾಂಡ್ ಸಿಗ್ನಲ್ನಲ್ಲಿ ಕಳಿಸಿದೆ, ಕ್ಯಾಮರಾ ಸಿಗ್ನಲನ್ನು ವೈರ್ಲೆಸ್ ಆಗಿ ನಮಗೆ ಯೂಸ್ ಮಾಡ್ಬೋದು. ಇದು ತೋಟದಲ್ಲಿ ನಮ್ಮ ಸೇಫ್ಟಿ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು. ಮತ್ತು ಈಗ ನಾನು ಸ್ವಲ್ಪ ಧೂಪದ ಮರ ಬಗ್ಗೆ ನಾನು ಹೇಳ್ತೇನೆ. ನಾನಿಲ್ಲಿ ಸಾಧಾರಣ 7,000 ಧೂಪದ ಮರಗಳನ್ನು ಕಾಳುಮೆಣಸಿಗೆ ಹೋಸ್ಟ್ರಿಯಾಗಿ ಯೂಸ್ ಮಾಡಿದ್ದೇನೆ. ಅದು ಈ ಧೂಪದ ಮರದ ಹಾಲ್ಮಡ್ಡಿ ಅಂತ ಹೇಳ್ತೇವೆ, ತುಳುವಲ್ಲಿ ಧೂಪ ಅಂತ ಹೇಳ್ತಾರೆ, ಮಟ್ಟಿ ಮಲಯಾಳಂ, ಮಲಬಾರ್ ಟೀ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ನಾನು ಸ್ವಲ್ಪ ಕೆಲವು ಮರಗಳು ಸ್ಟಡಿ ಮಾಡಿದೆ ಅಂತ ಇದು ನಮಗೆ ಕಾಳುಮೆಣಸು ಬೆಳೆಯಲಿಕ್ಕೆ ಈಸಿ ಅಂತ. ನಂದು ಸ್ವಲ್ಪ ನೀರಿನ ಅಭಾವ ಇರುವ ಜಾಗ. ಸೊ ಅಲ್ಲಿ ಏನಂದರೆ ನಮಗೆ ನೀರು ಒಂದು ಸಣ್ಣ ಸ್ಟ್ರೀಮ್ ಇದೆ ನಮ್ಮ ಹತ್ರ, ಬಟ್ ಫೆಬ್ರವರಿ ಬರುವಾಗ ನೀರೆಲ್ಲ ಡ್ರೈ ಆಗುತ್ತೆ. ಸೊ ಅಡಿಕೆಗೆ ನಮಗೆ 16 ಲೀಟ್ರ್ ನೀರನ್ನು ಕೊಡಬೇಕಾಗುತ್ತೆ ಡೈಲಿ. ಮತ್ತು ನಿಮಗೆ ಇದು ಪೆಪ್ಪರಿಗಾದರೆ ನೀರಿನ ಅವಶ್ಯಕತೆ ಕಡಿಮೆ ಸಾಕಾಗುತ್ತೆ. ಅಂಡರ್ ಶೇಡ್ ಕಂಡೀಷನಲ್ಲಿ, ಶೇಡು ಇಲ್ಲ ಅಂತಾದರೆ ನೀರು ಜಾಸ್ತಿ ಬೇಕಾಗುತ್ತೆ. ಸೊ ಇದು ಸಾಧಾರಣ 2 ವರ್ಷ ಓಲ್ಡು ಇರೋ ಧೂಪ, 1 ಇಯರ್ ಓಲ್ಡ್ ಪೆಪ್ಪರು. ಒಂದು ಹೇಳಲಿಕ್ಕೆ ಬಿಟ್ಟು, ಇದರಲ್ಲಿ ನಾವು ರಸಾವರಿ ಏನೆಲ್ಲ ಕೊಡ್ತೇವೆ ಅಂತ ಹೇಳಲಿಕ್ಕೆ ಬಿಟ್ಟೋಯ್ತು. ಇದರಲ್ಲಿ ನಾವು ಫರ್ಟಿಗೇಷನಲ್ಲಿ ನಾವು ಎಕ್ಸ್ಪೆನ್ಸಿವ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಲ್ಲ. ಇಲ್ಲಿ ನೀವು ಫರ್ಟಿಲೈಸರ್ಸನ್ನು ಇಲ್ಲಿ ತಗೊಂಡ್ರೆ ನಾವು ನಾನು ಇಂಟರಪ್ಟ್ ಮಾಡ್ತೇನೆ. ಫರ್ಟಿಗೇಷನಲ್ಲಿ ಅಂತ ಹೇಳುವಾಗ ಎಲ್ಲರೂ ಎಕ್ಸ್ಪೆನ್ಸಿವ್ 19 ಆಲ್ ವೆರಿ ಎಕ್ಸ್ಪೆನ್ಸಿವ್, ಮತ್ತು 13,045 ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ನಾರ್ಮಲ್ ಯೂರಿಯಾ. ಇಲ್ಲಿ ಯೂರಿಯಾವನ್ನು ಯೂಸ್ ಮಾಡ್ತೇನೆ. ಇದರಲ್ಲಿ ವೈಟ್ ಪೊಟ್ಯಾಶ್ ಏನು ಗೌರ್ಮೆಂಟ್ ಸಪ್ಲೈ ಮಾಡುತ್ತೆ, ವೈಟ್ ಪೊಟ್ಯಾಶನ್ನು ಯೂಸ್ ಮಾಡ್ತೇನೆ ಪೊಟ್ಯಾಶ್ ಸೋರ್ಸ್ ಆಗಿ. ಮತ್ತು ಇಲ್ಲಿ ಮೆಗ್ನೀಷಿಯಮ್ ಸಲ್ಫೇಟು ಮತ್ತು ಕ್ಯಾಲ್ಶಿಯಂ ನೈಟ್ರೇಟು ಮತ್ತು ಜಿಂಕ್ ಬೋರಾನನ್ನು ಇದಕ್ಕೆ ಹಾಕ್ತೇನೆ. ಸೊ ಅದು ಕಮ್ಮಿ ಪ್ರಮಾಣದಲ್ಲಿ ಹಾಕ್ತೇನೆ. ಸೊ ಈಗ CP ಸೇರೈ ಅವರ ಪ್ರಕಾರ ಈಗ ಏನು ಹೇಳ್ತಾರೆ ಅಂದರೆ, ಒಂದು ಗಿಡ 1 ವರ್ಷಕ್ಕೆ 300 ಗ್ರಾಮ್ ನೈಟ್ರೋಜನ್, ಆ್ಯಕ್ಚುಲ್ ನೈಟ್ರೋಜನ್, 300 ಗ್ರಾಮ್ ವೈಟ್ ಪೊಟ್ಯಾಶು, 300 ಗ್ರಾಮ್ ಪೊಟ್ಯಾಶ್, ವೈಟ್ ಪೊಟ್ಯಾಶ್ ಅಲ್ಲ ಪೊಟ್ಯಾಶ್, 40 ಗ್ರಾಮು ಫಾಸ್ಫರಸ್ಸು, 100 ಗ್ರಾಮ್ ಕ್ಯಾಲ್ಶಿಯಮ್ಮು, 30 ಗ್ರಾಮ್ ಮೆಗ್ನೀಷಿಯಮ್ಮು, ನಿಮಗೆ 1 ಗ್ರಾಮ್ ಬೋರಾನ್, 1 ಗ್ರಾಮ್ ಜಿಂಕನ್ನು ಅಬ್ಸಾರ್ಬ್ ಮಾಡ್ತೆ ಅಂತ ಹೇಳ್ತಾರೆ. ಸೊ ಅದೇ ಬೇಸಿಸಲ್ಲಿ ನಾವು ನೈಟ್ರೋಜನನ್ನು ಹೆಚ್ಚು ಕೊಡೋಲ್ಲ. ನೈಟ್ರೋಜನ್ ನಮಗೆ ಮಳೆಯ ರೂಪದಲ್ಲಿ ಬೇಕಾದಷ್ಟು ಸಿಗುತ್ತೆ, ನೈಟ್ರೋಜನನ್ನು ಸ್ವಲ್ಪ ಕೊಡ್ತೇವೆ. ನಾವು ವೈಟ್ ಪೊಟ್ಯಾಶನ್ನು ಸ್ವಲ್ಪ ಜಾಸ್ತಿ ಕೊಡ್ತೇವೆ. 1261 ನಾವು ಇದರಲ್ಲಿ ಹಾಕ್ತೇವೆ, ಯಾವಾಗ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ. ಮತ್ತು ಕ್ಯಾಲ್ಶಿಯಂ ನೈಟ್ರೇಟ್ ಮತ್ತು ಮೆಗ್ನೀಷಿಯಮನ್ನು ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ತೇವೆ. ಮತ್ತು ಜಿಂಕ್ ಬೋರಾನನ್ನು ಯೂಸ್ ಮಾಡ್ತೇವೆ. ಇದು ಡ್ರಿಪ್ ಮುಖಾಂತರ ಹೋಗುತ್ತೆ. ಮತ್ತು ಇದು ಸುಣ್ಣವನ್ನು ನಾವು ಡೋಲಮೈಟನ್ನು ಯೂಸ್ ಮಾಡ್ತೇವೆ, ಯಾವುದು ಮ್ಯಾನ್ಯಲ್ ಆಗಿ. ಮತ್ತು ನಂದು ಇಂಟಿಗ್ರೇಟೆಡ್ ಮೆಥಡು, ಈಗ ನಿಮಗೆ ನಾವು ಹರಳಿಂಡಿ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಥವಾ ನೀಮ್ ಕೇಕ್ ಯಾವುದ್ರಲ್ಲಿ ಒಂದು ಯೂಸ್ ಮಾಡ್ತೇವೆ. 1 kg ತನಕ ಅಷ್ಟೇ ಯೂಸ್ ಮಾಡ್ತೇವೆ. ನಮ್ಮ ತುಂಬ ಟೆರೆನ್ ಇದ್ದಾಗ ನಮಗೆ ಕೊಂಡೋಗಿ ಹಾಕಲಿಕ್ಕೆ ಕಷ್ಟ ಆಗುತ್ತೆ, ಅಷ್ಟೇ ಇದು. ಮತ್ತೆಲ್ಲ ನಾವು ರಸಾವರಿಯ ಮುಖಾಂತರ ಮ್ಯಾನೇಜ್ ಮಾಡ್ತೇವೆ. ಇದು ಧೂಪದ ಮರ ಯಾಕೆ ಸೆಲೆಕ್ಟ್ ಮಾಡಿ, ನಮಗೆ ನೀರು ತುಂಬ ಶಾರ್ಟೇಜ್ ಇರೋ ಕಾರಣ ಲಾಸ್ಟಿಗೆ ನೀರು ಸಾಕಾಗೋದಿಲ್ಲ. ಅಡಿಕೆ ಮಾಡಿದರೆ ಲಾಸ್ಟಿಗೆ ನೀರು ಸಿಂಗಾರೆಲ್ಲ ಒಣಗಿ ಹೋಗ್ತದೆ, ಅಂದರೆ ನಮಗೆ ಅಷ್ಟು ಕೊಡಲಿಕ್ಕೆ ಆಗೋದಿಲ್ಲ, ವೀಕ್ ಆಗಿರುತ್ತೆ. ಸೊ ಧೂಪದ ಮರ ಡೈಕಾಟ್ ಪ್ಲ್ಯಾಂಟ್ ಆದ ಕಾರಣ ನಿಮಗೆ ನೀರು ಅದಕ್ಕೆ ಕೊಡಬೇಕು ಅಂತಿಲ್ಲ. ಮತ್ತು ಗೆಲ್ಲು ಸ್ವಲ್ಪ ಕಡಿಮೆ ಬರುತ್ತೆ, ನಾನು ಬೇಗ ಮುಗಿಸ್ತೇನೆ. ಗೆಲ್ಲು ಕಡಿಮೆ ಬರುತ್ತೆ. ಮತ್ತು ಟಾಪ್ ತೆಗೆದ್ರೆ ಗೆಲ್ಲು ಮೇಲೆ ಮಾತ್ರ ಬರುತ್ತೆ. ಬಿಸಿಲು ಪೆನೆಟ್ರೇಷನ್ ಚೆನ್ನಾಗಿರುತ್ತೆ. ಅಡಿಕೆ ತೋಟದಿಂದಲೂ ಜಾಸ್ತಿ ಬಿಸಿಲು ಪೆನೆಟ್ರೇಷನ್, ಎಲೆಗಳು ಸಣ್ಣ ಆದ ಕಾರಣ ಅದರಲ್ಲಿ ಪೆನೆಟ್ರೇಷನ್ ಭಾರಿ ಚೆನ್ನಾಗಿ ಬರುತ್ತೆ. ಮತ್ತು ಸೆಮಿ ಡೆಸಿಡೇಟ್ರಿ ಅದು. ಇದು 6 ತಿಂಗಳನ್ನ ಪೆಪ್ಪರ್ ಗಿಡ. ಇದು ಹಳೆ ಫೋಟೋ.
ಇದು ಧೂಪದ ಮರದ ಮತ್ತೆ ಬೆನಿಫಿಟ್ ಏನಂದರೆ ನಿಮಗೆ ಅದನ್ನು ರೆಸಿನಲ್ಲಿ ಯೂಸ್ ಮಾಡ್ಬೋದು, ಮತ್ತು ಫ್ಲೈವುಡ್ ವ್ಯಾಲ್ಯೂ ಕೂಡ ಇದೆ. ಒಂದು 7,000 ರೂಪಾಯಿ ಟನ್ನೇಜಿಗೆ ಮ್ಯಾಚ್ ಬಾಕ್ಸಲ್ಲಿ ಇದೆ. ಮ್ಯಾಚ್ ಬಾಕ್ಸಲ್ಲಿ ಕೂಡ ಯೂಸ್ ಮಾಡ್ತಾರೆ, ಮತ್ತು ಮರದ ಪುಡಿಯಲ್ಲಿ ಈ ಹಕ್ಕಿಗಳಿಗೆ ಬೆಡ್ ಆಗಿ ಯೂಸ್ ಮಾಡ್ತಾರೆ. ನಿಮಗೆ ಹಕ್ಕಿಗಳಿಗೆ ಈಗ ಈ 600 ರೂಪಾಯಿಂದ 2 ಲಕ್ಷ ತನಕ ಹಕ್ಕಿಗಳು ಕಾಣ್ಬೋದು ನೀವು ಸಿಟಿಗಳೆಲ್ಲ. ಅದರ ಏನು ಬೆಡ್ಡಿಗೆ ಅದನ್ನು ಯೂಸ್ ಮಾಡ್ತಾರೆ. ಇಷ್ಟಿಷ್ಟು ಒಂದು 2 mm 3 mm ಪೀಸ್ ಕಟ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಗೊಬ್ಬರ ಒಳ್ಳೆ ಬೇಗ ಕೊಳ್ತೋಗುತ್ತೆ ಅದರ ಎಲೆ. ನೈಟ್ರೋಜನ್ ಯಾವುದು ಇದು CN ರೇಷೋ ಒಳ್ಳೇದಿರೋದ ಕಾರಣ ಬೇಗ ಅದು ಕೊಳ್ತೋಗುತ್ತೆ. ಮತ್ತು ಕಾಳು ಮೆಣಸು ನಾಟಿ ಮಾಡಿದ ನಂತರ ಯಾವ ಕ್ರಮವನ್ನು ನಾವು ತಗೊಳ್ಬೇಕಾಗುತ್ತೆ ಅಂತ ಒಂದು ನಿಮಗೆ ಇದು ನಾವು 2 ತೊಟ್ಟೆಗಳನ್ನು ನಾಟಿ ಮಾಡಿದ್ದೇವೆ 2 ಅಡಿ ದೂರದಲ್ಲಿ, 1 ಅಡಿ ದೂರದಲ್ಲಿ. ಮತ್ತು ನಾವು ಚಿವುಟ್ತೇವೆ, ಚಿಗುರನ್ನು ಚಿವುಟಬೇಕಾಗುತ್ತೆ 1 ಅಡಿ ಬರುವಾಗ. ಯಾಕೆಂದರೆ ಅದು ಎಗೆ ಬರಲಿಕ್ಕೆ ಲ್ಯಾಟ್ರಲ್ ಕಾಳುಮೆಣಸಿಂದ ಲ್ಯಾಟ್ರಲ್ ಈಲ್ಡಿಂಗ್ ಬ್ರ್ಯಾಂಚ್ ಡೆವಲಪ್ ಆಗಲಿಕ್ಕೆ. ಮತ್ತು ಅದನ್ನು ನಾವೊಂದು 2-3 ಸತಿ ಮಾಡ್ತೇವೆ. ಅದರ ನಂತರ ನಿಲ್ಲಿಸ್ತೇವೆ. ಒಂದು ದಿವಸಕ್ಕೆ 4 ಲೀಟರ್ ನೀರನ್ನು ನಾವು ಕೊಡ್ತೇವೆ. ಅಂದರೆ ಅಂಡರ್ ಶೇಡ್ ಕಂಡೀಷನಲ್ಲಿ. ಇದು ಅದಕ್ಕೆ ಅಪ್ಲೈ ಆಗೋದಿಲ್ಲ ಎಲ್ಲದಕ್ಕೆ. ಶೇಡ್ ಇದ್ದರೆ ಮಾತ್ರ ಈ ನೀರು, ಶೇಡ್ ಇಲ್ಲದಿದ್ದರೆ ನೀವು ನೀರು ಜಾಸ್ತಿ ಕೊಡಬೇಕಾಗುತ್ತೆ. ಇದು ಈಗ ರೀಸೆಂಟಾಗಿ ತೆಗೆದ ಫೋಟೋ. ಇದಕ್ಕೀಗ 1 ವರ್ಷ 2 ತಿಂಗಳಾಯಿತು ಪೆಪ್ಪರಿಗೆ. ಧೂಪಕ್ಕೆ 2 ವರ್ಷ ಆಯಿತು. ಮತ್ತು ಈ ಕಾಳು ಮೆಣಸನ್ನು ಅಗತ್ಯ ಈಗ ಒಂದು ಉತ್ತಮ ಕಾಳು ಮೆಣಸು ತೋಟ ಮಾಡಬೇಕಂತಾದರೆ ಮೇಯ್ನಾಗಿ ರೋಗಗಳ ಹತೋಟಿ, ಇದು ಡಿಸೀಸ್ ಮ್ಯಾನೇಜ್ಮೆಂಟು, ನೀರಿನ ನಿರ್ವಹಣೆ, ಮತ್ತು ಕೀಟಗಳ ಹತೋಟಿ, ಪೋಷಕಾಂಶಗಳಿಂದ ಬಿಸಿಲಿನ ನಿರ್ವಹಣೆ. ಈಗ ರೋಗಗಳ ಹತೋಟಿ ಬಂದಾಗ ಕಾಳುಮೆಣಸಲ್ಲಿ ಮೇಜರಾಗಿ ನಾವು ಗಿಡ ಸಾಯುವ ತನಕ ಬರುವಂಥ ರೋಗ ಅಂದರೆ ಒಂದು ಫೈಟೋಪ್ತರ, ಮಳೆಗಾಲದಲ್ಲಿ ಕೊಳೆ ರೋಗ. ಅದಕ್ಕೆ 2 ಬೋರ್ಡೋ ಸ್ಪ್ರೇ ಅದು ಕಂಪಲ್ಸರಿ ಮಾಡಲೇಬೇಕು. ಒಂದು ಡ್ರೆಂಚಿಂಗ್, COC ಡ್ರೆಂಚಿಂಗ್ ನೀವು ತುಂಬ ಶೀತ ಇದ್ದರೆ ಮಾಡಲೇಬೇಕಾಗುತ್ತೆ. ತುಂಬ ನಿಮ್ಮದು ಟೆರೈನ್ ಇದೆ, ನೀರೆಲ್ಲ ನಿಲ್ಲುವುದಿಲ್ಲ, ಅದು ಬೋರ್ಡವನ್ನೇ ನೀವು ಬುಡಕ್ಕೆ ಹಿಡಿದ್ರೆ ಸಾಕಾಗುತ್ತೆ. ಇದು ಮತ್ತು ನೀರಿನ ನಿರ್ವಹಣೆಯಲ್ಲಿ ಕಾಳುಮೆಣಸಿಗೆ ಬೇಸಿಗೆಯಲ್ಲಿ ಒಂದು 6 ಇಂಚು ಮೇಲ್ಪದರ ಅಂತ ಹೇಳ್ತೇವೆ, ಅಲ್ಲಿ ನೀರು ಅಗತ್ಯ. ನೀರು ಮಾಯಿಶ್ಚರ್ ಮೇಂಟೈನ್ ಮಾಡೋದು ಅಗತ್ಯ. ನಿಮಗೆ ಮಳೆಗಾಲ ಅಂದರೆ ಅಷ್ಟು ಜಾಗದಲ್ಲಿ ಅದರ ಬೇಸುಗಳು ಪಸರಿಸಿಕೊಂಡಿರ್ತವೆ, ತುಂಬ ಆಳಕ್ಕೆ ಹೋಗೋಲ್ಲ. ಬೀಜದಿಂದ ಮಾಡಿದಾದರೆ ಸ್ವಲ್ಪ ಆಳಕ್ಕೆ ಹೋಗ್ಬೋದು. ಮತ್ತು ಇದು ನಿಮಗೆ ಮಳೆಗಾಲ ಬಂದಾಗ ನೀವು ಪುನಃ ಅಲ್ಲಿ ಎಲ್ಲಿಯೂ ನೀರು ನಿಲ್ಲಬಾರ್ದು. ನೀರು ನಿಂತರೆ ಬೇರುಗಳು ಕೊಳೆತು ಹೋಗುತ್ತೆ. ಯಾಕೆಂದರೆ ಎರೇಷನ್ ಸಿಗೋದಿಲ್ಲ, ಗಾಳಿ ಸಿಗೋದಿಲ್ಲ, ಅದು ಬೇರುಗಳು ಬೇಗ ಕೊಳೆತು ಹೋಗುತ್ತೆ. ವೆರಿ ಸೆನ್ಸಿಟಿವ್, ರೂಟ್ ಸಿಸ್ಟಮ್ ತುಂಬ ಡೆಲಿಕೇಟ್ ಇರುತ್ತೆ. ಸೊ ಅದನ್ನು ನೀರಿನಲ್ಲಿ 2 ವೆರಿ ಇಂಪಾರ್ಟೆಂಟು. ಮತ್ತು ಪೆಸ್ಟ್ ಮ್ಯಾನೇಜ್ಮೆಂಟ್, ಕೀಟಗಳ ಹತೋಟಿಯಲ್ಲಿ ಸಾಯುವ ತನಕ ತಗೊಂಡೋಗೋ ಕೀಟ ಅಂದರೆ ಒಂದು ಮಿಲಿಬಗ್, ಅಂದರೆ ಒಂದು ಹಿಟ್ಟು ಥರ ಇರುತ್ತೆ ವೈಟ್, ಇದು ಅದರ ಕಂಟ್ರೋಲು ಬೇಸಿಗೆಯಲ್ಲಿ ಮಾಡಲೇಬೇಕು. ಈಗ ಓಪನ್ ನೀವು ಫೀಲ್ಡಲ್ಲೆಲ್ಲ ಮಾಡುವಾಗ ಅದರ ಬಿಸಿಲಿಗೆ ಜಾಸ್ತಿ ಮಿಲಿಬಗ್ಗಿನ ಪ್ರಾಬ್ಲಮ್ಸ್ಗಳೆಲ್ಲ ಇರುತ್ತೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಿ ಅದರ ಹತೋಟಿ ಏನು ಕೀಟನಾಶಕವನ್ನು ಸ್ಪ್ರೇ ಮಾಡಿ ಹತೋಟಿ ಕಟ್ಟಬೇಕಾಗುತ್ತೆ. ಮತ್ತೊಂದು ನೆಮೆಟೋಡ್ಸ್, ಅದು ಹೆಚ್ಚಾಗಿ ಇರಲ್ಲ. ನೀವು ಹೊರಗಿಂದ ಮಣ್ಣು ಆ ಥರ ಎಲ್ಲ ತಂದರೆ ಅದು ಬರೋ ಸಾಧ್ಯತೆ ಇದೆ, ಇಲ್ಲದೇ ಇರುವುದಿಲ್ಲ. ಪೋಷಕಾಂಶಗಳ ನಿರ್ವಹಣೆ, ನಿಮಗೆ ಪೋಷಕಾಂಶಗಳ ನಾವು ಇಂಟಗ್ರೇಟೆಡ್ ಮೆಥಡನ್ನು ನಾನು ಆಗಲೇ ಹೇಳಿದಾಗೆ ಆರ್ಗ್ಯಾನಿಕ್ ಮತ್ತು ಇದು ಯಾವುದು ಕೆಮಿಕಲನ್ನು ಯೂಸ್ ಮಾಡ್ತೇವೆ. ಕೆಮಿಕಲನ್ನು ಡ್ರಿಪ್ ಮುಖಾಂತರ ಕೊಡ್ತೇವೆ. ಕೆಮಿಕಲನ್ನು ಡ್ರಿಪ್ ಮುಖಾಂತರ ನಾನು ಡೈಲಿ ಕೊಡ್ತೇನೆ. ಅಂದರೆ ಡೈಲಿ ಅಂದರೆ ವರ್ಷದಲ್ಲಿ ಒಂದು 5 ತಿಂಗಳು ಇರ್ಬೋದು, 4 ರಿಂದ 5 ತಿಂಗಳು ನಾವು ಸ್ಟಾಪ್ ಮಾಡ್ತೇವೆ. ಮಳೆ ಬರುವಾಗ ಅಂದರೆ ಮಳೆ ಬರುವಾಗ ಸ್ಟಾಪ್ ಮಾಡ್ತೇವೆ, ಮಳೆ ನಿಂತ ಕೂಡಲೇ ಕೊಡ್ತೇವೆ. ಆಗ ಸುರೇಶ್ ಅಣ್ಣ ಹೇಳಿದರು, ಅದೇ ಇದು ನಮಗೆ ಈ ಕಾಳುಮೆಣಸಿಗೆ ಈಗ ನಿಮಗೆ ಈ ಹಾರ್ವೆಸ್ಟ್ ಮಾಡಿದ ನಂತರ ಅಷ್ಟೊಂದು ಪೋಷಕಾಂಶಗಳು ಬೇಕಾಗಲ್ಲ. ಏಪ್ರಿಲ್ ಮೇ ನಂತರ ನಾವು ಪೋಷಕಾಂಶಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಕ್ಯಾಕ್ಟಿನ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ, ಹೂ ಒಳಗಿಂದ ಶುರುವಾಗಿರುತ್ತೆ. ಮತ್ತು ಮಳೆ ಬರುವಾಗ ನೀವು ಅದರ ಗೆರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಕಾಲು ಬೆಳೀತಾ ಹೋಗುತ್ತೆ. ಸೊ ಮಳೆಗಾಲ ಇಡೀ ನಾವು ಪೋಷಕಾಂಶಗಳನ್ನು ಕೊಡ್ತಾ ಬೇಕಾಗುತ್ತೆ, ಅದಕ್ಕೆ ಅವೈಲೇಬಿಲಿಟಿ ಬೇಕಾಗುತ್ತೆ. ನೀವು ರಸವರಿಲಿ ಕೊಟ್ಟಾಗ ಆಗುತ್ತೆ, ಅದು ಆರ್ಗ್ಯಾನಿಕ್ ಆಗಿ ವರ್ಕ್ ಆಗುತ್ತೆ. ಆರ್ಗ್ಯಾನಿಕ್ ಅಂದರೆ ಏನು? ಆರ್ಗ್ಯಾನಿಕ್ ಅಂದರೆ ನಿಮಗೆ pH ನ್ಯೂಟ್ರಲ್ ಇರುತ್ತೆ ಆರ್ಗ್ಯಾನಿಕ್ ನಿಮ್ಮ ಕಂಪೋಸ್ಟ್ಗಳಲ್ಲಿ, ಪ್ಲಸ್ pH 7 ಇರುತ್ತೆ. ನ್ಯೂಟ್ರಿಯೆಂಟ್ ಅವೈಲೇಬಲ್ ಫಾರ್ಮಲ್ಲಿ ಇರುತ್ತೆ, ಥ್ರೂಔಟ್ ದ ಟೈಮ್ ಸ್ಲೋ ಆಗಿ ಸಿಗ್ತಾ ಇರುತ್ತೆ. ಸೊ ನೀವು ರಸಾವರಿಯಲ್ಲಿ ಆ ಥರ ಕೊಟ್ಟಾಗ ನೀರಿನ pH ಯೂಶಲಿ ನಮ್ಮದು 6.8 to 7 ಇರುತ್ತೆ. ಸೊ ಅದರಲ್ಲಿ ನೀವು ಸ್ಮಾಲ್ ಪೋರ್ಷನನ್ನು ಡೈಲಿ ಬೇಸಿಸಲ್ಲಿ ಕೊಟ್ಟರೆ, ಡೈಲಿ ಬೇಸಿಸ್ ನಾವು ತುಂಬ ಕೊಡೋದಂತಲ್ಲ, ನಮಗೆ ಆ್ಯಕ್ಚುಲಿ ರಸಾವರಿಯಲ್ಲಿ ತುಂಬ ಸೇವ್ ಆಗುತ್ತೆ. ಫರ್ಟಿಲೈಸರ್ಸ್ ಅಪ್ ಟು 40% ಸೇವ್ ಆಗುತ್ತೆ. ಫರ್ಟಿಲೈಸರ್, ವಾಟರ್ ಕೂಡ ಸೇವ್ ಆಗುತ್ತೆ. ನೀವು ನಾರ್ಮಲ್ ಆಗಿ ಅಪ್ಲೈ ಮಾಡುವಾಗ ನೀವು 100 ಗ್ರಾಮ್ ಅಥವಾ 50 ಗ್ರಾಮ್ ಯೂರಿಯಾ ಈ ಥರ ಎಲ್ಲ ಅಪ್ಲೈ ಮಾಡಿದ್ರೆ ಅದು ಮೇಜರ್ ವಾಶ್ಔಟ್ ಆಗಿ ನೀರಲ್ಲಿ ಹೋಗಿರುತ್ತೆ. ನಾವು ಡೈಲಿ ಬೇಸ್ ಕೊಡುವಾಗ ಅದು ಸ್ವಲ್ಪವೇ ಸಿಕ್ಕಿ ನಿಮ್ಮ pH ಕೂಡ ನ್ಯೂಟ್ರಲಲ್ಲಿ ಇರುತ್ತೆ. ನೀರು ಅಬ್ಸಾರ್ಬ್ ಆಗೋ ಡೈರೆಕ್ಟಾಗಿ ನೀರಿನ ಮುಖಾಂತರ ಗಿಡಗಳು ಅಬ್ಸಾರ್ಬ್ ಮಾಡುತ್ತೆ. ಸೊ ಅಲ್ಲಿ ನಾವು ಮೇಜರಾಗಿ ನೋಡ್ಕೊಳ್ಬೋದು, ಆ್ಯಂಟಗೋನಿಸಮ್ ಏನು ಅಸಮತೋಲನ ಅಂತ ಹೇಳ್ತೇವೆ ಅದು ಆಗಬಾರ್ದು. ಯಾಕೆಂದರೆ ಈಗ ನಿಮಗೆ
ನೈಟ್ರೋಜನ್ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಮೆಗ್ನೀಷಿಯಮು ಅದನ್ನು ಒಟ್ಟಿಗೆ ಕೊಟ್ಟಾಗ ಅಥವಾ ಕ್ಯಾಲ್ಸಿಯಮನ್ನು ಒಟ್ಟಿಗೆ ಕೊಟ್ಟು ಅದನ್ನು ಸ್ವಲ್ಪ ನಾವು ಜಾಗೃತವಾಗಿ ಸಣ್ಣ ಪ್ರಮಾಣದಲ್ಲಿ ಕೊಟ್ಟಾಗ ಅಷ್ಟೊಂದು ಅದು ಆ್ಯಂಟಗೋನಿಸಮ್ ತೋರಿಸೋಲ್ಲ. ಸೊ ಆ ಥರ ಕೊಟ್ಟಾಗ ನಮಗೆ ಒಳ್ಳೆಯ ಇಳುವರಿಯನ್ನು ಪಡಿಬೋದು. ಮತ್ತು ಬಿಸಿಲಿನ ವಿಷಯ ಬಂದಾಗ ಎಲ್ಲ ಕ್ರಾಪುಗಳಿಗೆ ಈಗ ಕಾಳುಮೆಣಸಿಗಾದರೆ ಬಿಸಿಲು ತುಂಬ ಅಗತ್ಯ ಇಲ್ಲ. ಅಂದರೆ ಅದು ಶೇಡ್ ಲವಿಂಗ್ ಕ್ರಾಪು, ಅದೊಂದು ಶೇಡಲ್ಲೇ ಬೆಳೆಯುವಂಥ ಗಿಡ. ಅದಕ್ಕೆ ಫುಲ್ ಬಿಸಿಲಲ್ಲಿ ಬಂದ ಕೂಡಲೇ ಅದು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಆಗೋದಿಲ್ಲ. ಅದಕ್ಕೊಂದು 60% 40% ಶೇಡ್ ಬೇಕಾಗುತ್ತೆ. ನಿಮಗೆ ಬೇಸಿಗೆಯಲ್ಲಿ ಮಳೆ ಹೋದ ಕೂಡಲೇ ಅದಕ್ಕೆ ಶೇಡಿನ ಅಗತ್ಯ ಇದೆ. ಶೇಡು ಕೊಡಲಿಲ್ಲ ಅಂತ ಆದರೆ ನಿಮಗೆ ತುಂಬ ಕೇರ್ ಆಗಿ ನೋಡಬೇಕಾಗುತ್ತೆ, ನೀರನ್ನು ಜಾಸ್ತಿ ಕೊಡಬೇಕಾಗುತ್ತೆ, ಏನು ಇವಾಪರೇಷನ್ ಆಗುತ್ತೆ, ಅದಕ್ಕೆ ನೀರನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಅದು ಜೆನೆಟಿಕಲಿ ಅದು ಕಾಡಲ್ಲಿ ಬಂದ ಕಾರಣ ಅದು ಅದಕ್ಕೆ ಒಗ್ಗಿ ಹೋಗಿದೆ. ಮತ್ತು ನಿಮಗೆ ಹಾಗೆ ಅಂತ ಹೇಳಿ ಫುಲ್ ಶೇಡಲ್ಲಿ ಇಟ್ಟರೆ ಈಲ್ಡೇ ಬರಲ್ಲ. ನೀವು ಕಾಡಲ್ಲಿ ಕಾಳುಮೆಣಸು ಬೆಳೆದ ಅದರಷ್ಟಕ್ಕೆ ಬಂದದ್ದು ನೋಡಿರ್ಬೋದು, ಅಲ್ಲಿ ಈಲ್ಡೇ ಇರೋಲ್ಲ, ದಾಟು ಕಾಳುಗಳಿರುತ್ತೆ, ಅಂದರೆ ಸೆಟ್ಟಿಂಗ್ ಆಗಲ್ಲ. ಸೊ ಹಾಗೆ ನೀವು ಏನು ಮಾಡಬೇಕಾಗುತ್ತೆ, ಮಳೆ ಬರುವಾಗ ಅದನ್ನು ಓಪನ್ ಮಾಡಬೇಕಾಗುತ್ತೆ. ಮಳೆ ಬರುವಾಗ ಅಂದರೆ ಮೋಡ ಬಂದ ಕೂಡಲೇ ನಮಗೆ ಆಟೋಮೆಟಿಕಲಿ ಎನ್ವೈರ್ಮೆಂಟಲ್ ಶೇಡ್ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ ಬಿಸಿಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಓಪನ್ ಮಾಡಿ ನಿಮಗೆ ಬೇಕಾದಷ್ಟು ಬಿಸಿಲಿಕ್ಕೆ ಒಳ್ಳೆಯ ಇಳುವರಿ ಪಡೀಲಿಕ್ಕೆ ಇದು ಒಂದು ಇಂಪಾರ್ಟೆಂಟ್ ಅದು ಪಾಯಿಂಟ್. ಯಾವುದು ಬಿಸಿಲಿನ ಮ್ಯಾನೇಜ್ಮೆಂಟು, ಹೇಗೆ ಪೋಷಕಾಂಶಗಳ ಅಗತ್ಯ ಇದೆಯೋ ಬಿಸಿಲಿನ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಇಲ್ಲದ್ರೆ ನಿಮಗೆ ದಾಟುಕಾಳುಗಳು ಜಾಸ್ತಿ ಬರುತ್ತೆ ಅಲ್ಲಿ ಬೇಕಾದಷ್ಟು ಬಿಸಿಲು ಸಿಗದಿದ್ರೆ. ಇದು ನನ್ನ ತೋಟದಲ್ಲಿ ಒಂದು 40+ ತಳಿಗಳಿವೆ. ಅನಂತವನ್ನು ಅನಂತ 2 ಅಂತ 2 ತಳಿಗಳಿವೆ. ಇದನ್ನು ಗುರುಗಳಾದ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ನನ್ನ ತೋಟದಲ್ಲಿ ಐಡೆಂಟಿಫೈಡ್ 2 ಫಾರ್ಮರ್ ಸಿಲೆಕ್ಷನ್ ವೆರೈಟಿ. ಅದರ ವಿಶೇಷ ಒಂದು ಅನಂತವನ್ನಂದ ಕರಿಮುಂಡ ದಿಂದ ಸಿಲೆಕ್ಟ್ ಮಾಡಿದಂಥ ತಳಿ. ಅದು ನ್ಯಾಚುರಲ್ ಆಗಿ ವೇರಿಯೇಷನ್ ಇದೆ. ಅನಂತ 2 ಅಂದರೆ ಇದು ಪನೀರು 1 ಆದಂಥ ವೇರಿಯಂಟ್. ಪನೀರು 1ನಲ್ಲಿ 4 ವೇರಿಯಂಟ್ಗಳನ್ನು ಐಡೆಂಟಿಫೈ ಮಾಡಿದ್ದು. ಇದು 4ನೇದು. ಅದರಲ್ಲಿ ಏನಂದರೆ ನಿಮಗೆ ಕ್ರಾಪೇ ಕಾಣಲ್ಲ, ಎಲ್ಲ ಹಿಡನ್ ಕ್ರಾಪ್ ಇರುತ್ತೆ. ಇದು ಕೂಡ ಡಿಸೀಸ್ ರೆಸಿಸ್ಟೆನ್ಸು 2 ಕೂಡ ಒಂದು 10 ವರ್ಷದ ಬಳ್ಳಿಗಳು. ನೀರು 1.5 ಗಂಟೆ 2 ಗಂಟೆ ನಿಂತರೂ ಕೂಡ ಅದರಲ್ಲಿ ಯಾವುದು ನಿಮಗೆ ಫುಟ್ ರಾಟ್ ಆಗಲಿ ಏರಿಯಲ್ ಇನ್ಫೆಕ್ಷನ್ ಆಗಲಿ ಇಷ್ಟು ತನಕ ಬರಲಿಲ್ಲ. ಮತ್ತು ಪನ್ನೀರು 1 to 10 ಇದೆ. ಇದು ನನ್ನ ತೋಟದಲ್ಲಿದೆ. ನಿಮಗೆ ಪನ್ನೀರು 1ಗೆ ಬಿಸಿಲಿನ ಅಗತ್ಯ ಇರುತ್ತೆ. ಈಲ್ಡಿಂಗ್ ಏನು ಫ್ಲವರಿಂಗ್ ಟೈಮಲ್ಲಿ ಬಿಸಿಲು ತುಂಬ ಬೇಕಾಗುತ್ತೆ. ಮತ್ತು ಬೇಸಿಗೆಯಲ್ಲಿ ಶೇಡ್ ಬೇಕಾಗುತ್ತೆ. ನಿಮಗೆ ಶೇಡಲ್ಲೇ ಬೆಳೆದಂದರೆ ಪನ್ನೀರು 2 ಆ್ಯಂಡ್ ಪನ್ನೀರು 5 ಬೆಟ್ರು. ಬಟ್ ಪನ್ನೀರು 1ಅನ್ನು 1967ಅಲ್ಲಿ ಪೆಪ್ಪರ್ ರಿಸರ್ಚೇಷನಲ್ಲಿ ಹೈಬ್ರಿಡ್ ಮುಖಾಂತರ ಮಾಡಿ ತಳಿ, ಅದನ್ನು ಬೀಟ್ ಮಾಡೋ ತಳಿ ಇಷ್ಟರವರೆಗೆ ಬರಲಿಲ್ಲ. ಈಗ ರೀಸೆಂಟಾಗಿ ಚಂದ್ರ ಅಂತ ಹೇಳ್ತಾ ಇದ್ದಾರೆ, ಅದು ಅವರಿಗೆ ಸ್ವಲ್ಪ ISR ಚಂದ್ರ ಪನ್ನೀರು 1ಗಿಂತ ಆ ಫೀಲ್ಡಲ್ಲಿ ಸ್ವಲ್ಪ ಈಲ್ಡ್ ಜಾಸ್ತಿ ಬಂದಿದೆ, 7.2 kg ತನಕ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಪನ್ನೀರು 8, 9, 10 ಫುಟ್ ರಾಟ್ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇದೆ. ಫುಲ್ ಡಿಸೀಸ್ ಕಂಟ್ರೋಲು ತಳಿ ಯಾವುದಿಲ್ಲ ಪೆಪ್ಪರಲ್ಲಿ. ಬಟ್ ನಿಮಗೆ ಸ್ವಲ್ಪ ಡಿಲೇ ಆದರೂ ಇದು ಏನು ಈ ಸ್ಪ್ರೇ ಡಿಲೇ ಆದರೂ ಜೂನ್ ಜುಲೈಯಲ್ಲಿ ಸ್ಪ್ರೇ ಮಾಡಲಿಕ್ಕೆ ಆಗದಿದ್ದರೂ ಪನ್ನೀರು 1ನಲ್ಲಿ ಇಮಿಡಿಯೇಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಯಾವುದು ಏರಿಯಲ್ ಇನ್ಫೆಕ್ಷನ್, ಕ್ವಿಕ್ ವಿಲ್ಟ್. ಸೊ ಅದು ಬರಲ್ಲ ಈ ಡಿಸೀಸ್ ತಳಿಗಳಲ್ಲಿ. ಮತ್ತು ಅನಂತು 2ಅಲ್ಲಿ ನನಗೆ ಲಾಸ್ಟ್ ಇಯರು 7.2 kg ಡ್ರೈ ಬಂದಿದೆ ಅಡಿಕೆ ಮರದಲ್ಲಿ. ಅದು 20 ಫೀಟು ಹೈಟು. ಈ ವರ್ಷ ಒಂದು 10 kg ತನಕ ಬರ್ಬೋದು ಡ್ರೈ. ಅನಂತ 1ನಲ್ಲಿ 3.5 kg ಬಂದಿದೆ. ಅದು ಸ್ವಲ್ಪ ಕಾಳು ಸೆಟ್ಟಿಂಗ್ ಎಲ್ಲ ಅಷ್ಟೊಂದು ಫುಲ್ ಇಲ್ಲ, ದೂರ ಇದೆ. ಬಟ್ ಶೀತವನ್ನು ತಡ್ಕೊಳ್ಳುವ ಶಕ್ತಿ ಇದೆ ಅದಕ್ಕೆ. ಮತ್ತು ಇದೆಲ್ಲ ಇದೆ, ಸಿಗಂಧನಿ, ಶಾಂಭವಿ, ಕುಂಭಕಲ್ಲು, ಪಂಚಮಿ, ಶ್ರೀಕರ, ಒಳ್ಳನಂಬನ್. ಇದೊಂದು ಬಹಳ ಒಳ್ಳೆ ತಳಿ ಒಳ್ಳನಂಬನ್. ನನಗೆ ನೋಡಿದ ಹಾಗೆ ನನ್ನ ತೋಟದಲ್ಲಿ ಇದೆ. ಅದು ಒಂದು 5 ಬಳ್ಳಿಗಳಿದೆ ಅಷ್ಟೇ. ಅದು ಶೀತವನ್ನು ಕೂಡ ತಡ್ಕೊಳ್ತದೆ ಮತ್ತು ಬಹಳ ಒಳ್ಳೆ ಇಳುವರಿಯನ್ನು ಪಡೀತದೆ. 20 ಫೀಟ್ನ ಬಳ್ಳಿಯಲ್ಲಿ ನಿಮಗೆ ಒಂದು 5, 6, 7 kg ತನಕ ಡ್ರೈ ತೆಗಿಬೋದು ಅದರಲ್ಲಿ. ಅಂದರೆ ಅದು ಒಳ್ಳೆ ಕೆನೋಪಿ ಬರ್ತದೆ, ಲಾರ್ಜ್ ಬರ್ತದೆ, ಎಲೆಗಳು ಸಣ್ಣ, ಈಲ್ಡ್ ಪ್ರತಿ ವರ್ಷ ಬರುತ್ತದೆ, ಏನು ವೇರಿಯೇಷನ್ಸ್ ಆಗಲ್ಲ. ಮತ್ತು ಕುರಿಮಲೈ, ವಿಜಯ್, ಗದ್ದೆಸರ, ಕರಿಮುಂಡ, ಶಕ್ತಿ, ಮಲಬಾರ್ ಈ ಥರ ಇದೆ. ಇದು ಅನಂತವನ್ನ ಫೋಟೋಗಳು ನಿಮಗೆ ಕಾಣ್ಬೋದು. ಅಂದರೆ ಸೆಟ್ಟಿಂಗ್ ಅಷ್ಟೊಂದು ಪ್ರಾಪರ್ ಆಗಿಲ್ಲ, ಬಟ್ ಶೀತವನ್ನು ತಡ್ಕೊಳ್ತದೆ. ಇದು ನಿಮಗೆ ಒಂದು 3.5 kg ಡ್ರೈ ಬಂದಿದೆ ಅಷ್ಟೇ ಕಳೆದ ವರ್ಷ. ಈ ವರ್ಷ ಒಂದು 4 kg ತನಕ 4.5 ತನಕ ಬರ್ಬೋದು ಅಂತ ಕಾಣುತ್ತೆ, ಗೊತ್ತಿಲ್ಲ, ಹಾರ್ವೆಸ್ಟ್ ಮಾಡಿ ಅಂತ ನೋಡಬೇಕಷ್ಟೇ. ಇದರಲ್ಲಿ ನಿಮಗೆ ಕ್ರಾಪೇ ಕಾಣ್ತಾ ಇಲ್ಲ ಅಲ್ಲಿ. ಇದು ನನ್ನ ಗುರುಗಳಾದ ವೇಣುಗೋಪಾಲ್ ಸರ್ ಅವರು, ಅಲ್ಲಿ ಕ್ರಾಪ್ ಒಂದು ಗರಿ ಕೂಡ ಕಾಣ್ತಾ ಇಲ್ಲ ಅಲ್ಲಿ. ಆ್ಯಕ್ಚುಲಿ ಅದರಲ್ಲಿ ಈಗ 10 kg ಡ್ರೈ ಇದೆ. ಅದರ ಹತ್ತಿರ ನೀವು ಒಂದು 20 ಫೀಟನ್ನು ತೆಗೆದ್ರೆ ಅಲ್ಲಿ ಕ್ರಾಪೇ ಕಾಣಲ್ಲ. ನೀವು ಅದರ ಹತ್ತಿರ ಒಂದು ನೋಡಿದರೆ ಎಲ್ಲ ಒಳಗೆ ಇದೆ, ಕ್ರಾಪು ಎಲ್ಲ ಹಿಡನ್ ಆಗಿರುತ್ತೆ. ಬಿಸಿಲಿಗೆ ಅದು ಏನು ಎಲ್ಲೋ ಹಿಂಗಾಗೋದಾಗಲಿ ಅದು ಯಾವುದೇ ಸಮಸ್ಯೆಗಳಿಲ್ಲ. ಸೊ ರೋಗದ ಒಂದು ರೆಸಿಸ್ಟೆನ್ಸ್ ಇದೆ ಅದರಲ್ಲಿ.
ಇದು ನಾನು ಈ ವರ್ಷ ಒಂದು ನನ್ನ ವೇಣುಗೋಪಾಲ್ ಸರ್ ಅವರು 1.5 ಲಕ್ಷ ಗಿಡಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಅದರ ತಯಾರಿಯಲ್ಲಿದ್ದೇನೆ. ಪೆಪ್ಪರ್ ಗಿಡಗಳು ಈ ವರ್ಷ ಜೂನಿಗೆ ಅದರದ್ದು ಒಂದು ಫೋಟೋ. ನಾನು ಇದನ್ನೆಲ್ಲ ಸ್ಕಿಪ್ ಮಾಡ್ತೇನೆ. ಈ PVC ಪೋಲು, ಸಿಮೆಂಟ್ ಪೈಪು, ಇದು ಪಯ್ಯಾನೆ ಅಂತ ಇನ್ನೊಂದು ಗಿಡ, ಇದು 1,000 ಗಿಡ ಇದೆ. ಇದು ಅಡಿಕೆ ತೋಟದಲ್ಲಿರುವ ನನ್ನ ಪೆಪ್ಪರು. ಇಷ್ಟು ಹೇಳ್ತಾ ನನಗೆ ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಕೇಳಿದ ಎಲ್ಲ ಕೃಷಿ ಮಿತ್ರರಿಗೆ ವಂದನೆಗೆ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹೌದು, ನಮ್ಮದು ಮೂರ ಜಾಗ. ಕೆಲವು ಕಡೆ ನಾವು ಹಾಗೆ ಕೆಲವು ಕಡೆ ಸಿಮೆಂಟ್ ಪೋಲ್ಗಳನ್ನು ಹಾಕಿದ್ದೇವೆ. ಯಾಕೆಂದರೆ ಅಲ್ಲಿ ನಿಮಗೆ ಮಣ್ಣೇ ಇಲ್ಲ, ನಿಮಗೆ ಅರ್ಥ ಆಗೋ ವರ್ಕ್ ಆಗಲ್ಲ, ಕೈಯಲ್ಲೇ ತೆಗಿಬೇಕಷ್ಟೇ. ಇಲ್ಲ JCB ಟೀತೆ ಹೋಗುತ್ತೆ, ಅಷ್ಟು ಮೂರ ಜಾಗ. ವೆಟ್ಲ್ಯಾಂಡ್ ಅಲ್ಲ ನಮ್ಮದು. ಮೇಲೆ 1 ಫೀಟ್ ಮಣ್ಣಿದೆ, ಕೆಲವು ಕಡೆ ಮೇಲೆ ಮೂರ ಇದೆ, ಗುಡ್ಡ, ಸ್ಟೀಪ್ ಗುಡ್ಡ. ಆದರೆ ನಮಗೆ ವೆಟ್ಲ್ಯಾಂಡು ಇದೆ, ನಮ್ಮದು ಲೆವೆಲ್ ಜಾಗಗಳು ಇವೆ, ಹೊಳೆ ಬದ ಅದೆಲ್ಲ ಅಡಿಕೆ ಇದೆ. ಈ ಸ್ಲೋಪ್ ಜಾಗದಲ್ಲಿ ನಾವು ಧೂಪ ಪ್ಲಾಂಟೇಷನನ್ನು ಮಾಡಿದ್ದೇವೆ. ವೆಟ್ಲ್ಯಾಂಡ್ ಎಲ್ಲ ಹಾಕಿದ್ದೇವೆ ನಾವು. ಇದು ಅಡಿಕೆ ತೋಟದಲ್ಲಿ ಫುಲ್ ಕಾಳುಮೆಣಸು ಹಾಕಿದ ನಂತರ ಮತ್ತೆ ಧೂಪದಲ್ಲಿ ಹಾಕಿ ನೀರು ನಿಲ್ತದೆ. ಕೆಲವು ಕಡೆಯಲ್ಲಿ ನೀರು ನಿಲ್ತದೆ. ಅನಂಟು ನೀರು ನಿಲ್ತಾ ಇತ್ತು. ಅದೊಂದು 10 ವರ್ಷ ನನಗೆ ಏನಂದರೆ 2016 ನಾನು ಕಾಳುಮೆಣಸನ್ನು ಅಷ್ಟು ಶುರು ಮಾಡಿದ್ದು. ಆವಾಗ ನಾನು ಕಾಳುಮೆಣಸನ್ನು ನಾಟಿ ಮಾಡ್ತಾ ಹೋದೆ. ಆವಾಗ ಯಾವುದೇ ಪ್ರಾಕ್ಟೀಸನ್ನು ಫಾಲೋ ಮಾಡ್ತಾ ಇರಲಿಲ್ಲ. 2020ಕ್ಕೆ ಆಗುವಾಗ 4 ಟನ್ ಆಯಿತು 4 ವರ್ಷದಲ್ಲಿ. ಅಷ್ಟವಾಗ ಅದು ತೆಕ್ಕೊಳ್ಳಿ. ಆ ವರ್ಷ ಜೋರು ಮಳೆ ಬಂತು, ಮೇಜರ್ ಪರ್ಸೆಂಟೇಜ್ ಒಂದು 40% ಬಳ್ಳಿಗಳು ಹೋದವು. ಅದರಲ್ಲಿ ಉಳಿದ ತಳಿಗಳಿದು. ಮತ್ತು ನಾವು ಪ್ರಾಪರಾಗಿ ಡ್ರೈನೇಜು ಮತ್ತು 2 ಬೋರ್ಡೋ ಸ್ಪ್ರೇ ಮಾಡ್ತಾ ಇಲ್ಲ. ಮಾಡಿದ ನಂತರ ಈಗ ಪಿಕಪ್ ಆಗ್ತಾ ಇದೆ. ಈಗ ಚೆನ್ನಾಗಿ, ಈಗ ಕಳೆದ ವರ್ಷ ನನಗೆ 7,000 ಧೂಪದಲ್ಲಿ ರೋಗದಲ್ಲಿ ಡ್ಯಾಮೇಜ್ ಅದು 0, ಫಿಸಿಕಲ್ ಡ್ಯಾಮೇಜ್ ಏನು ವೀಡಿಂಗ್ ಮಾಡುವಾಗ ಒಂದು 5, 10, 20 ಬಳ್ಳಿ ಹೋಗಿರ್ಬೋದು ಅಷ್ಟೇ. ಮತ್ತು ಅಡಿಕೆ ತೋಟದಲ್ಲೇ ಒಂದು 20 ಬಳ್ಳಿಯಿಂದಲೂ ಕಡಿಮೆ ಇದೆ, ಟೋಟಲ್ 24 ಎಕರೆ. ಸೊ ಡ್ಯಾಮೇಜ್ ನಾವು ಫುಲ್ ಕಂಟ್ರೋಲಲ್ಲಿ ಇಟ್ಟಿದ್ದೇವೆ. ನಮಗೆ ಈಗ ಅದರ ಹೆದರಿಕೆ ಇಲ್ಲ. ತೋಟದಲ್ಲಿ ನಾವು ನೀರು ನಿಲ್ಲದಾಗೆ ನೋಡಿಬೇಕು. ಲೆವೆಲ್ ಜಾಗ ಇದ್ದರೆ ನಾವು ನೀರು ನಿಲ್ಲದಾಗೆ ನೋಡಿಕೊಳ್ಬೇಕಾಗುತ್ತೆ. ಟ್ರೆಂಚ್ ಮಾಡಬೇಕು, ಇಲ್ಲ ಸ್ವಲ್ಪ ಮಣ್ಣು ಹಾಕಿ ಹೈಟ್ ಮಾಡಬೇಕಾಗುತ್ತೆ. ಹೌದು ಹೌದು ಹೌದು. ಮತ್ತು ಮಳೆಗಾಲದಲ್ಲಿ ಬೋರ್ಡೋ ಸ್ಪ್ರೇ ರೈಟ್ ಟೈಮಿಗೆ ಆಗಬೇಕಾಗುತ್ತೆ. ಆಗುತ್ತೆ. ಕಸಿ ಹಿಪ್ಪಿಲಿ ಗಿಡಗಳನ್ನು ಯೂಸ್ ಮಾಡ್ಬೋದು. ನಮ್ಮ ತೋಟದಲ್ಲಿ ಮೇಜರಾಗಿ ಹಿಪ್ಪಿಲಿದೆ. ನಮ್ಮದು ತೋಟದ ಒಳಗೆ ನೀರು ಬರುತ್ತೆ ಮಳೆಗಾಲದಲ್ಲಿ ಕೆಲವೊಮ್ಮೆ. ಹಾಂ, ಶುರು ಆಗುತ್ತೆ. ತುಂಬ ಹೊತ್ತು ನೀರು ನಿಂತರೆ ಶುರು ಆಗುತ್ತೆ. ಮತ್ತು ಅಲ್ಲ, ಹಿಪ್ಪಿಲಿ ಗಿಡದಲ್ಲಿ ನೀವು ಖಾಲಿ ರೋಗ ಮಾತ್ರ ಅಲ್ಲ, ರೋಗದ ರೆಸಿಸ್ಟೆನ್ಸ್ ಇದೆ ಅದಕ್ಕೆ. ಈಗ ಕಾಳುಮೆಣಸಿಗೆ ನಾವು ರೆಸಿಸ್ಟೆನ್ಸ್ ತಳಿ ಅಂತ ಹೇಳ್ತೇವೆ, ಅದು 100% ರೆಸಿಸ್ಟೆಂಟ್ ಅಲ್ಲ. ಬಟ್ ನಿಮಗೀಗ ಮಾಡಲಿಕ್ಕೆ ಆಗಲಿಲ್ಲ. ಈಗ ಈ ವರ್ಷ ಮಳೆ ನೋಡಿರ್ಬೋದು ನೀವು. ಮೇ 20ಕ್ಕೆ ಸ್ಟಾರ್ಟ್ ಆದ್ದು, ಜುಲೈ 20 ಕಂಟಿನ್ಯೂಸ್ ಮಳೆ. ಅಲ್ಲಿ ಸ್ಪ್ರೇ ಮಾಡಲಿಕ್ಕೆ ಅವಶ್ಯಕ ಇಲ್ಲ. ನಾವೆಲ್ಲ ಮಳೆಗೆ ಸ್ಪ್ರೇ ಹೊಡೆದದ್ದು. ಸ್ವಲ್ಪ ಡ್ರಿಸಿಲಿಂಗ್ ಆಗುಗಳೇ ಹೊಡೆದು ನಾವು ಕ್ರಾಪನ್ನು ನಮಗೆ ಒಂದು ಅಡಿಕೆ ಮರದಲ್ಲಿ ರೋಗ ಇಲ್ಲ ಈ ವರ್ಷ. ಬಟ್ ನಾವು ಆ ಥರ ಪ್ರೊಟೆಕ್ಟ್ ಮಾಡಿದ್ದೇವೆ. ಸೊ ಅಂಥ ಕೇಸಲ್ಲಿ ನಿಮಗೆ ಈ ಡಿಸೀಸ್ ರೆಸಿಸ್ಟೆನ್ಸಲ್ಲಿ ಡಿಲೇ ಆಗುತ್ತೆ. ನಿಮ್ಮ ಸ್ಪ್ರೇ ಡಿಲೇ ಆದರೂ ನೀವು ಬಳ್ಳಿಯನ್ನು ಉಳಿಸ್ಬೋದು ಅಂತ ಅಷ್ಟೇ. ಮತ್ತು ಈ ಹಿಪ್ಪಿಲಿಯಲ್ಲೂ ಹಾಗೆ ನೀವು ಡಿಲೇ ಮಾಡಿದರೆ ಉಳಿಸ್ಬೋದು. ಹಿಪ್ಪಿಲಿಯಲ್ಲಿ ಇನ್ನೊಂದು ನಮಗೆ 1,000 ಬಳ್ಳಿಯಲ್ಲಿ 50 ಬಳ್ಳಿ ಹೋಗ್ತಾ ಇರ್ತಾರೆ 5 ವರ್ಷಕ್ಕೊಮ್ಮೆ. ದಟ್ ಮಿಲಿಬಗ್ ಅಟ್ಯಾಕ್. ಮೇಯ್ನಾಗಿ ಮಿಲಿಬಗ್ ಕೀಟಗಳ ಉಪದ್ರ. ಅದನ್ನು ಕಂಟ್ರೋಲ್ ಮಾಡಿದರೆ ಹಿಪ್ಪಿಲಿ ಬೆಲೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಸಡನ್ನಾಗಿ ಸಾಯುತ್ತೆ. ಗ್ರಾಫ್ಟಿಂಗಲ್ಲಿ ಸ್ವಲ್ಪ ನ್ಯೂನ್ಯತೆ ಇದ್ದರೆ ಸಡನ್ನಾಗಿ ಸಾಯುತ್ತೆ. ಧೂಪದ ಸಸಿ 2 ಸತಿ ಖಾಲಿಯಾಗಿ ಆಯ್ತು ಈಗ. ಅಂದರೆ ಒಂದು ಆಗಸ್ಟಲ್ಲಿ ಇತ್ತು, ಮತ್ತೆ ಮೊನ್ನೆ ಒಂದಿತ್ತು. ಇನ್ನು ಜೂನ್ ಜುಲೈಯಲ್ಲಿ ಸಿಗ್ಬೋದು. ಅದು ಗ್ಯಾರಂಟಿ ಇಲ್ಲ. ಒಂದು 13 ಲಕ್ಷ ತನಕ ಆರ್ಡ್ರ್ ಇದೆ. ನಮಗೆ ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಗೊತ್ತಿಲ್ಲ. ಅದು ಕಾಂಟ್ರಾಕ್ಟ್ ಆಯ್ತು ಕೊಡ್ಬೋದು. ಜೂನ್ ಜುಲೈಯಲ್ಲಿ ಕೊಡ್ಬೋದು. ಜೂನ್ ಜುಲೈ ಯಾವುದು ಪ್ರೈಸ್ 30ರಿಂದ 35 ಅಂದಾಜು. ಹೌದು. ಮತ್ತೆ ಯಾರಿಗಾದರೂ ಪ್ರಶ್ನೆಗಳು? ಹಾರ್ವೆಸ್ಟ್ ನಾವು ಕಳೆದ ವರ್ಷ 3 ಸತಿ ಮಾಡಿದ್ದೇವೆ. ಈ ವರ್ಷ 1 ಸತಿ ಆಯಿತು. ಈಗ ಎಟ್ ಎ ಟೈಮ್ ಮಾಡ್ತೇವೆ. ಇನ್ನೀಗ ಈ ವರ್ಷ ಅದು ಯಾವ ಥರ ಗರಿ ಬಂದಿದೆ ಅಂತ ನೋಡಿಕೊಂಡು ಮಾಡ್ತೇವೆ. ಈಗ ಗರಿ ಈ ವರ್ಷ ಎಟ್ ಎ ಟೈಮ್ ಬಂದಿದೆ. ಅಂದರೆ 1 ಸತಿ ನಾವು ಫಸ್ಟಿಗೆ ಒಂದು 15 ಬರುತ್ತೆ, ಮತ್ತು ಎಲ್ಲ ಗರಿಗಳು ಬಂದಿವೆ. ಸೊ 2 ಸತಿಯಲ್ಲಿ ಹಾರ್ವೆಸ್ಟ್ ಮಾಡ್ತೇವೆ. ಈಗ ಗರಿಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದರೆ ನಮಗೆ ಸ್ವಲ್ಪ 4 ಸತಿ ಮಾಡಬೇಕಾಗುತ್ತೆ. ಸೊ ನಾವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೊಡ್ತೇವೆ ಇದು ಗರಿಗಳನ್ನು. ಹಾರ್ವೆಸ್ಟ್ ಮಾಡುವಾಗ ನಾವು ಒಂದು ಬಳ್ಳಿಯನ್ನು ಕೊಡ್ತೇವೆ. ಅವರು ಒಂದು ಬಳ್ಳಿ ಕಟ್ಟ ಹಾಕಬೇಕಾಗುತ್ತೆ. ಅವುಗಳೇ ಕಟ್ಟ ಹಾಕೋದಾಗುತ್ತೆ. ಲ್ಯಾಡರ್ ಯೂಸ್ ಮಾಡಿಕೊಂಡು ನಾವು ಹಾರ್ವೆಸ್ಟನ್ನು ಮಾಡ್ತೇವೆ. ಅದು ಇಲ್ಲ 7 kg ಅಂದರೆ ಅದು ನಾವು ಆ ವೆರೈಟಿಯದ್ದು ಮಾತ್ರ ಹೇಳಿದ್ದು. ನಮಗೆ ಆ ಥರ ಅವರೇಜ್ 7 kg ಬರಲ್ಲ ಅಡಿಕೆ ತೋಟದಲ್ಲಿ. ಅದು ಆ ವೆರೈಟಿಗೆ ಮಾತ್ರ ಹೇಳಿದ್ದು ನಾನು. ಇಲ್ಲ ಅದು ನಮ್ಮದು
ಅದರ ರಿಜಿಸ್ಟ್ರೇಷನ್ ಅವರೇ ಬಂದು ಆ ಟೈಪ್ ಈಗ ಈ ಸತಿ ಅವರೇ ಬರ್ತಾರೆ. ಅಂದರೆ ಅದರ ಸ್ಟಡಿ ಆಗಿದೆ, ಅದರ ಲ್ಯಾಟಲ್ಸ್ ಕಟ್ ಮಾಡಿ ಅದರನ್ನೇ ಅಂದರೆ ಅದನ್ನು ಸ್ಪೆಸಿಫಿಕ್ ಆಗಿ ಆ ತಳಿಯನ್ನು ನಾವು ಸ್ಟಡಿ ಪರ್ಪಸ್ಸಿಗೋಸ್ಕರ ಹಾರ್ವೆಸ್ಟ್ ಮಾಡ್ತೇವೆ. ಅದು ಇದಾದ ಕಾರಣ ಅದು ರಿಜಿಸ್ಟ್ರೇಷನ್ ವಿಷಯದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಇಲ್ಲ ಇದು ನಾವು ಪ್ರತಿ ಬಳ್ಳಿಗೆ ನಾರ್ಮಲ್ ಆಗಿ ಎಷ್ಟು ಬರುತ್ತೆ ಅಂತ ಅಂದಾಜಿಗೆ ಯಾವುದನ್ನು ನಾವು ತೂಕ ಮಾಡಲ್ಲ, ಬೇರೆ ಬೇರೆ ಬಳ್ಳಿಯನ್ನು ತೂಕ ಮಾಡಲ್ಲ. ಇದು 2 ತಳಿಗಳು ನನ್ನ ಹತ್ರ ಇದೊಂದು 2 ಬಳ್ಳಿ ಇದೆ, ಅನಂತ ಒಂದೊಂದು 10-15 ಬಳ್ಳಿ ಇರ್ಬೋದು. ಅದರದ್ದು ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಇಡೀ ತೋಟದ ನಾವು ಮಾಡಲ್ಲ, ಇಲ್ಲ ಅದಂದರೆ ರಿಜಿಸ್ಟ್ರೇಷನ್ ವಿಷಯದಲ್ಲಿ ಮಾಡ್ತಾರೆ ಅಷ್ಟೇ. ಹಾಗೆ ಅದು ನಾವು ಲಾಸ್ಟ್ ಇಯರು ಇಲ್ಲ, ನಾವು ಕಳೆದ ವರ್ಷ ಡೈಲಿ ವೇಜಸಲ್ಲಿ ಕೊಟ್ಟದ್ದು. ಈ ವರ್ಷ ಕಾಂಟ್ರಾಕ್ಟ್ ಅದರ ಮೊದಲಿನ ಒಂದು 4-5-6 ವರ್ಷದಿಂದ ಕಾಂಟ್ರಾಕ್ಟ್ ಕೊಡ್ತಾ ಇದ್ದೇವೆ. ಹೇಗೆ ಕೊಡ್ಬೋದು, ಕಾಂಟ್ರಾಕ್ಟ್ ಕೊಟ್ಟರೆ ಬೇಗ ಆಗುತ್ತೆ ಕೆಲಸ, ಡೈಲಿ ವೇಜಸ್ ಆದರೆ ಸ್ಲೋ ಆಗುತ್ತೆ. ಕಾಂಟ್ರಾಕ್ಟ್ ಕೊಟ್ಟರೆ ನಿಮಗೆ ಒಂದು ಲೇಬರು ನಮ್ಮಲ್ಲಿ 260 ಮ್ಯಾಕ್ಸಿಮಮ್, 150ರಿಂದ 250 ಹಸಿ ಕೊಯ್ತಾರೆ. ಡೈಲಿ ವೇಜಸ್ಸಲ್ಲಿ ಒಂದು 50 kg. ಯಾವುದು ಹಸಿರಲ್ಲಿ ಹೌದು. ಪನ್ನೀರು 1 ಆದರೆ, ಪನ್ನೀರು ಕರಿಮುಂಡಾದರೆ ಆಗಲ್ಲ, 70 kg ಮಾತ್ರ. ಪನ್ನೀರು 1 ಆದರೆ ಕೊಯ್ಬೋದು, ಅಷ್ಟು ಕೊಯ್ಲಿಕ್ಕೆ ಆಗ್ತದೆ. ಓಕೆ, ಥ್ಯಾಂಕ್ ಯು. ಎಸ್, ಧನ್ಯವಾದಗಳು. ಬಹುಶಃ ಏನಂತ ಹೇಳೋದು, ಒಂದು ಸಂಶೋಧನಾ ಕೇಂದ್ರ ಮಾಡ್ಬೋದಾದಂಥ ಕೆಲಸವನ್ನು ನಮ್ಮ ಪಲ್ಲತ್ತಡಕ ಅನಂತರಾಮಕೃಷ್ಣ ಅವರು ತಮ್ಮ 39 ಎಕರೆಗೆ, ಬಹುಶಃ ಇದು ದೊಡ್ಡ ಲಾರ್ಜ್ ಸ್ಕೇಲ್ ಫಾರ್ಮರಿಗೆ, ದೊಡ್ಡ ರೈತರಿಗೆ ಕಂಪ್ಲೀಟ್ ಆಟೋಮೇಷನ್ ಮಾಡಿ ಅವರು ಅದನ್ನ ಮಾಡ್ತಾ ಇದ್ದಾರೆ. ಮತ್ತು ತುಂಬ ನಾಲೆಜ್ ಇದೆ, ಸಾಕಷ್ಟು ನಾಲೆಜ್ ಇದೆ, ಮತ್ತು ಅದನ್ನು ಎಲ್ರಿಗೂ ಹಂಚಿಕೊಳ್ಳೋಂಥ ಮನೋಭಾವ ಇದೆ. ಮತ್ತು ಅವರಿಗೆ ಫೋನ್ ಮಾಡಿ ಅವ್ರ ತೋಟವನ್ನು ಕೂಡ ತಾವೆಲ್ಲರೂ ಕೂಡ ಭೇಟಿ ಮಾಡ್ಬೋದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.